ಎಸ್ ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಓಕೆ, ಒಂದು ನಿಮಿಷ. ರಾಧೆ ಜಯ ಜಯ ಮಾಧವದ ಇದೆ ಭಜನ ಆಡಿ ಸ್ಟಾರ್ಟ್ ಮಾಡ್ತೇನೆ. हरे कृष्णा. राधे जया जया माधवा दे. राधे जया जया माधव दरिते. राधे जय जया माधव दरिते. गोकुल तरुणी मंडल माईते. राधे जय जया माधव दरिते. राधे जय जया माधव दरिते. दामोदरारति वर्धन वेशे हरि निष्कुटवृंदाविपिनेशे. दामोदरारति वर्धन वेशे हरि निष्कुटवृंदाविपिनेशे. राधे जय जय माधव दरिते. राधे जय जय माधव दरिते. वृषभानुदधि नवशशिलेके ललिता सखी गुण रमित विशाखे. वृषभानुदधि नवशशिलेके ललिता सखी गुण रमित विशाखे. राधे जय जय माधव दरिते. राधे जय जय माधव दरिते. करुणां कुरु मयि करुणा भरिते. सनक सनातन वाणित चरिते. करुणां कुरु मयि करुणा भरिते. सनक सनातन वाणित चरिते. राधे जय जय माधव दरिते. राधे जय जय माधव दरिते. गोकुल तरुणी मंडल माईते. राधे जय जय माधव दरिते. राधे जय जय माधव दरिते. हरे कृष्ण, ಎಲ್ಲರಿಗೂ ಸ್ವಾಗತ. ರಾಧಾಷ್ಟಮಿಗೆ ರಾಧಾಷ್ಟಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹರೇ ಕೃಷ್ಣ. हरे कृष्ण प्रभु जी. हरे कृष्ण प्रभु जी. हरे कृष्ण प्रभु जी. प्रभु जी. हरे कृष्ण हरे कृष्ण हरे हरे कृष्ण प्रभु जी. हरे हरे कृष्ण प्रभु जी. हरे कृष्ण. हरे कृष्ण हरे कृष्ण हरे कृष्ण हरे कृष्ण प्रभु जी. हरे कृष्ण हरे हरे कृष्ण कृष्ण प्रभु जी. हरे कृष्ण हरे कृष्ण हरे कृष्ण प्रभु जी. हरे कृष्ण प्रभु जी. हरे कृष्ण हरे कृष्ण हरे कृष्ण प्रभु जी. हरे कृष्ण हरे कृष्ण हरे कृष्ण हरे कृष्ण प्रभु जी. कृष्ण चैतन्य श्रील प्रभुपाद की जय. स्टार्ट ಮಾಡುವ ಕ್ಲಾಸ್. ओके, कृष्ण चैतन्य. हरे कृष्ण. कृष्ण चैतन्य. ओके, ಇವತ್ತು ರಾಧಾಷ್ಟಮಿ ಮಹೋತ್ಸವ. ಹಾಗಾಗಿ ನನಗೆ ಒಂದು
ಕ್ಲಾಸ್ ಮಾಡುವಂಥ ಒಂದು ಭಾಗ್ಯ ಸಿಕ್ಕಿದೆ. ನಿಮ್ಮನ್ನು ಅಡ್ರೆಸ್ ಮಾಡುವಂಥದ್ದು, ನಿಮಗೆ ಕ್ಲಾಸ್ ಮಾಡುವಂಥದ್ದು. ಎಲ್ಲ ಭಕ್ತರು ಬಂದಿದ್ದೀರಿ. ಹಾಗೆ ನಿಮ್ಗೆಲ್ಲರೂ ನಾನು ವಂದಿಸ್ತಾ ಇದ್ದೇನೆ. ರಾಧಾರಾಣಿಯ ಕೃಪೆಯನ್ನು ನಿಮಗೆ ಕೊಡ್ಲಿ ಅಂತ ಕೇಳ್ತಾ ಇದ್ದೇನೆ. ಮತ್ತೆ ಈ ರಾಧಾರಾಣಿ ಬಗ್ಗೆ ಹೇಳುವಂಥದ್ದು ತುಂಬಾ ಕಷ್ಟ, ಡಿಫಿಕಲ್ಟ್ ಸಬ್ಜೆಕ್ಟ್ ಮ್ಯಾಟರ್. ಇದು ಸುಲಭ ಅಲ್ಲ. ಆಕ್ಚುಲಿ ರಾಧಾರಾಣಿ ಬಗ್ಗೆ ಹೇಳಲಿಕ್ಕೆ ನನಗೆ ಅರ್ಹತೆ ಇಲ್ಲ. ಯಾಕೆಂದ್ರೆ ತುಂಬಾ ಶುದ್ಧ ಭಕ್ತರು, ಅಡ್ವಾನ್ಸ್ ಡ್ಯೂಟಿಗಳು ಅವ್ರು ಈ ರೀತಿ ಹೇಳ್ತಾರೆ. ನಾವು ಎಂತ ಹೇಳುವಂತ ರಾಧಾರಾಣಿ ಬಗ್ಗೆ ನಮ್ಗೆ ಅರ್ಹತೆ ಇಲ್ಲ. ಮತ್ತೆ ನಾನೇ ಅಂತ ನನಗೆ ಏನೂ ಇಲ್ಲ ಅರ್ಹತೆ. ಅದು ಕೂಡ ಅಥಾರಿಟಿ ಹೇಳ್ತಾ ಇದ್ದಾರೆ. ಹಾಗೆ ನಾನು ಇಲ್ಲಿ ರಾಧಾರಾಣಿ ಬಗ್ಗೆ ಹೇಳ್ತಾ ಇದ್ದೇನೆ. ಹಾಗಾಗಿ ಎಂತಂದ್ರೆ ನರಸಿಂಹದಾಸ್ ಠಾಕೂರ್ ಹೇಳುವಂಥದ್ದು, ರಾಧಾಕೃಷ್ಣ ಪ್ರಾಣಮೋರ ಭಜನಲ್ಲಿ ಅವ್ರು ಹೇಳುವಂಥದ್ದು, ನಾನು ಅಸಿಸ್ಟ್ ಮಾಡ್ತೇನೆ ಲಲಿತಾ ಮತ್ತು ವಿಶಾಖನಿಗೆ, ಆದ್ರೆ ಚಾನ್ಸ್ ಸಿಗುವಾಗ ನಾನು ಕ್ವಾಲಿಫೈಡ್ ಅಲ್ಲ, ನಾನು ಅಸಿಸ್ಟ್ ಮಾಡುವಂತ ಚಾನ್ಸ್ ಸಿಗುವಾಗ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಾನು ಕೂಡ ಕ್ವಾಲಿಫೈಡ್ ಅಲ್ಲ, ಆದ್ರೆ ಈಗ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ರಾಧಾರಾಣಿ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತೆ ಈ ರಾಧಾರಾಣಿ ಬಗ್ಗೆ ಗ್ಲೋರಿಫಿಕೇಶನ್ ಎಂತ ನನ್ನ ಪ್ಯೂರಿಫಿಕೇಶನ್ಗೆ ಎಷ್ಟೋ ಸಲ ಹೇಳ್ತಾರೆ, ನಿಮ್ಮ ಕ್ಲಾಸಿಂದ ನನಗೆ ಒಳ್ಳೇದಾಯ್ತು. ಆಕ್ಚುಲಿ ನನಗೆ ಒಳ್ಳೇದಾಗುವಂಥದ್ದು ಸೆಲ್ಫ್ ಪ್ಯೂರಿಫಿಕೇಶನ್. ಹಾಗೆ ರಾಧಾರಾಣಿ ಬಗ್ಗೆ ಹೇಳುವುದರಿಂದ ನಾನು ಪ್ಯೂರಿಫೈ ಆಗ್ತೇನೆ. ಅಂದ್ರೆ ಗುರು ಪರಂಪರೆಯಿಂದ ನಾವು ಹೇಳುವಂಥದ್ದು. ಹಾಗೆ ಗುರು ಪರಂಪರೆ ಹತ್ರ ನಾನು ಆಶೀರ್ವಾದ ಬೇಡ್ತಾ ಇದ್ದೇನೆ. ಆಶೀರ್ವಾದ ಕೊಡಿ. ಹಾಗಾಗಿ ನಿಮ್ಮ ಆಶೀರ್ವಾದದಿಂದ ನನಗೆ ಎಂತಾದ್ರೂ ರಾಧಾರಾಣಿ ಬಗ್ಗೆ ಹೇಳಲಿಕ್ಕೆ ಆಗ್ತದೆ. ಈಗ ರಾಧಾರಾಣಿ ಬಗ್ಗೆ ಮಾತಾಡೋ ಮುಂಚೆ ನಾನು ನಿನ್ನೆ ಪ್ರಭುಪಾದಿದ್ದು ರಾಧಾಷ್ಟಮಿ ಲೆಕ್ಚರ್ ಕೇಳಿದೆ. ನೋಡಿ, ನಾವು ಹೇಳುವಂಥದ್ದು ಎಂತ ಅಂದ್ರೆ, ಎಂತ ಇದ್ರು ಕೂಡ ಪ್ರಭುಪಾದ ಎಂತ ಹೇಳ್ತಾರೆ ಅದನ್ನು ನಾವು ಜಸ್ಟ್ ಕಾಪಿ ಪೇಸ್ಟ್ ಮಾಡುವಂಥದ್ದು, ಹೇಳಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಹಾಗೆ ಒಂದು ಲೆಕ್ಚರಲ್ಲಿ ನಿನ್ನೆ, ಆ ಲೆಕ್ಚರಲ್ಲಿ ರಾಧಾಷ್ಟಮಿ ಕ್ಲಾಸೆ, ಆದ್ರೆ ಪ್ರಭುಪಾದಲ್ಲಿ ಕೃಷ್ಣನನ್ನು ಗ್ಲೋರಿಫೈ ಮಾಡ್ತಾ ಇದ್ದಾರೆ. ಕೃಷ್ಣನನ್ನು ತುಂಬಾ ಗ್ಲೋರಿಫೈ ಮಾಡ್ತಾ ಇದ್ದಾರೆ, ಕೃಷ್ಣನ ಗ್ರೇಟ್ನೆಸ್. ಹಾಗೆ ತುಂಬಾ ಮಾತಾಡಿದ ಮೇಲೆ ಎಂತ ಆಯ್ತು, ನನ್ಗೆ ಆಯ್ತು ಇದೆಂತ ಜನ್ಮಾಷ್ಟಮಿ ಕ್ಲಾಸ ರಾಧಾಷ್ಟಮಿ ಕ್ಲಾಸ್ ಅಂತ ಆಯ್ತು. ಅಂದ್ರೆ ಕೃಷ್ಣನ ಬಗ್ಗೆ ಗ್ಲೋರಿಫೈ ಮಾಡಿದ್ರು ರಾಧಾಷ್ಟಮಿಯಲ್ಲಿ, ಕೃಷ್ಣನ ಬಗ್ಗೆ. ನನಗೆ ಮತ್ತೆ ಆಯ್ತು, ಮಿಸ್ಟೇಕ್ ಇಂದ ನಾನು ಜನ್ಮಾಷ್ಟಮಿ ಕ್ಲಾಸ್ ತೆಗೆದೆ, ರಾಧಾಷ್ಟಮಿ ಮತ್ತೆ ವಾಪಸ್ ನೋಡಿದೆ ಅದು ರಾಧಾಷ್ಟಮಿ ಕ್ಲಾಸ್. ಮತ್ತೆ ಲಾಸ್ಟಿಗೆ ಪ್ರಭುಪಾದ ಹೇಳುವಂಥದ್ದು ಅಲ್ಲಿ ಕ್ಲಾಸಲ್ಲಿ, ರಾಧಾಷ್ಟಮಿ ಕ್ಲಾಸಲ್ಲಿ ಲಾಸ್ಟಿಗೆ ಪ್ರಭುಪಾದ ಹೇಳುವಂಥದ್ದು, ಸಚ್ ಎ ಗ್ರೇಟ್ ಕೃಷ್ಣ. ಲಾಸ್ಟ್ ಸೆಂಟೆನ್ಸ್ ಅಲ್ಲಿ ಪ್ರಭುಪಾದ ಹೇಳುವಂಥದ್ದು, ಸಚ್ ಎ ಗ್ರೇಟ್ ಕೃಷ್ಣ ಇವನ್ ಈ ಸರೆಂಡರ್ ಟು ಶ್ರೀಮತಿ ರಾಧಾರಾಣಿ. ಅಂಡ್ ದಟ್ ಈಸ್ ರಾಧಾರಾಣಿ. ಅಲ್ಲಿ ಎಂಡ್ ಆಯ್ತು. ಕೃಷ್ಣನನ್ನೇ ಗ್ಲೋರಿಫೈ ಮಾಡಿದ್ರು ಪ್ರಭುಪಾದ. ಹಾಗಾಗಿ ನಾನು ಕೂಡ ಈಗ ಸ್ವಲ್ಪ ಕೃಷ್ಣನ ಬಗ್ಗೆ ಹೇಳ್ತೇನೆ, ಸ್ವಲ್ಪ ನಡುವಲ್ಲಿ ರಾಧಾರಾಣಿ ಬಗ್ಗೆ ಅಲ್ಲಿ ಸ್ವಲ್ಪ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ತುಂಬಾ ಉಂಟು ಹೇಳಲಿಕ್ಕೆ, ಆದ್ರೆ ಸಮಯದ ಇದರ ಕಾರಣ ಎಷ್ಟು ಸಮಯಕ್ಕೆ ಎಷ್ಟು ಇದಾಗ್ತದೆ ಅಷ್ಟನ್ನು ಹೇಳ್ತೇನೆ, ಮತ್ತೆ ನೆಕ್ಸ್ಟ್ ನೋಡುವ. ಎಸ್, ಈಗ ನೆಕ್ಟರ್ ಆಫ್ ಡಿವೋಷನ್ ಅಲ್ಲಿ ಭಕ್ತಿ ರಸಾಮೃತ ಸಿಂಧು,
ಅಲ್ಲಿ ರೂಪ ಗೋಸ್ವಾಮಿ ಪ್ರಭುಪಾದ್ ಅಲ್ಲಿ ಹೇಳುವಂಥದ್ದು ಸ್ಪೆಷಾಲಿಟಿ ಆಫ್ ಕೃಷ್ಣ ಆಸ್ ದಿ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ದೇವೋತ್ತಮ ಕೃಷ್ಣ ಸ್ಪೆಷಲ್ ಯಾಕೆ ಅಂದ್ರೆ ಕೃಷ್ಣ ದೇವೋತ್ತಮ ಪರಮಪುರುಷ. ಒಂದು ನಿಮಿಷ. ಓಕೆ, ಎಸ್, ಡನ್. ಈಗ ವಿಷ್ಣುವನ್ನು ವರ್ಷಿಪ್ ಮಾಡುವವರು ವೈಷ್ಣವಾಸ್, ಕೃಷ್ಣನನ್ನು ವರ್ಷಿಪ್ ಮಾಡುವವರು ಕೃಷ್ಣಾಸ್, ರಾಧಾರಾಣಿಯನ್ನು ವರ್ಷಿಪ್ ಮಾಡುವವರು ಗೌಡಿಯಾಸ್. ಹಾಗೆ ನಾವೀಗ ಗೌಡಿಯ ವೈಷ್ಣವಾಸ್. ಗೌಡಿಯ ಅಂದ್ರೆ ರಾಧಾರಾಣಿ. ಹಾಗಾಗಿ ರಾಧಾರಾಣಿಯ ಪೊಸಿಷನ್ ಎಂತ, ನೆಲೆ ಎಂತ, ಮತ್ತೆ ಸೇಮ್ ಟೈಮ್ ಕೃಷ್ಣ ದೇವೋತ್ತಮ ಪುರುಷ, ಇದನ್ನ ನಾವು ಮರಿಬಾರ್ದು. ರಾಧಾರಾಣಿಯ ಪೊಸಿಷನ್ ಎಂತ, ಮತ್ತೆ ಕೃಷ್ಣ ದೇವೋತ್ತಮ ಪರಮಪುರುಷ, ಇದು ಕೂಡ ಗೊತ್ತಿರ್ಬೇಕು ನಮ್ಗೆ. ಈಗ ಭಾರತದಲ್ಲಿ ಎಂತ ಅಂದ್ರೆ ಜನರಿಗೆ ಹೆಚ್ಚಿನವರಿಗೆ ಡೌಟ್ ಬರ್ತದೆ. ಯಾವ್ದು ಡೌಟ್ ಬರುವಂತದ್ದು? ವಿಷ್ಣು ಮತ್ತೆ ಕೃಷ್ಣ, ಇದ್ರ ನಡುವೆ ಡೌಟ್ ಬರ್ತದೆ. ವಿಷ್ಣು ಮತ್ತೆ ಕೃಷ್ಣ. ಈಗ ಭಕ್ತಿರಸಾಮ ಸಿಂಧುವಲ್ಲಿ ಜೀವ ಗೋಸ್ವಾಮಿ ಮತ್ತೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅದಕ್ಕೆ ಒಂದು ಕಮೆಂಟ್ರಿ ಬರೆದಿದ್ದಾರೆ. ಅವ್ರು ಹೇಳುವಂಥದ್ದು, ಕೃಷ್ಣ ಮತ್ತೆ ನಾರಾಯಣನಲ್ಲಿರುವ ಸಿಮಿಲರ್ ಕ್ವಾಲಿಟೀಸ್ ಎಂತ ಅಂತ. ಕೃಷ್ಣ ಮತ್ತೆ ನಾರಾಯಣ ವಿಷ್ಣು ಯಾವ ಕ್ವಾಲಿಟಿ ಕೃಷ್ಣನನ್ನು ದೇವೋತ್ತಮ ಪುರುಷ? ಎಸ್, ಯಾರು ಹೇಳ್ತೀರಿ? ಯಾವುದು ಕ್ವಾಲಿಟಿ ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತದೆ? ನಾರಾಯಣ ಮತ್ತೆ ಕೃಷ್ಣನಿಗಿರುವ ಕ್ವಾಲಿಟೀಸ್, ಕೃಷ್ಣನ ಹತ್ರ ಯಾವ ಕ್ವಾಲಿಟೀಸ್ ಉಂಟು, ನಾರಾಯಣನಲ್ಲಿ ಇಲ್ಲ. ಸ್ಯಾಂಡ್ ರೇಸ್ ಮಾಡ್ಬೋದು ಯಾರಿಗಾದ್ರು ಗೊತ್ತಿದ್ರೆ. ಎಸ್, ಆಶಾ ಶೆಟ್ಟಿ. ಎಸ್, ಹರೇ ಕೃಷ್ಣ ಹೇಳಿ. ಮಾಧುರ್ಯ. ಮಾಧುರ್ಯ ಅದು ಕ್ವಾಲಿಟಿ ನಾರಾಯಣನಲ್ಲಿ ಇಲ್ಲ, ಮತ್ತೆ ಕೃಷ್ಣನಲ್ಲಿದೆ. ಬೇರೆ ಬೇರೆ. ಓಕೆ, ಎಸ್, ಧನ್ಯವಾದ. ಓಕೆ, ಮಲ್ಲಿಕಾ ಮಾತಾಜಿ ಹೇಳಿ. ವೇಣು ಮಾಧುರ್ಯ, ಭಕ್ತಿ ಮಾಧುರ್ಯ, ಲೀಲಾ ಮಾಧುರ್ಯ, ಮತ್ತೊಂದು ಮರ್ತೋಯ್ತು ಪ್ರಭುಜಿ. ರೂಪ ಮಾಧುರ್ಯ. ಓಕೆ, ಧನ್ಯವಾದ. ಓಕೆ, ಹಾಗಾಗಿ ವೇಣು ಮಾಧುರ್ಯ, ಲೀಲಾ ಮಾಧುರ್ಯ, ಭಕ್ತ ಮಾಧುರ್ಯ, ರೂಪ ಮಾಧುರ್ಯ, ಇದು 4 ನಾರಾಯಣನಲ್ಲಿ ಇಲ್ಲ, ಕೃಷ್ಣನ ಹತ್ರ ಉಂಟು. ಓಕೆ, ಈಗ ಹಾಗಾಗಿ ನಾರಾಯಣನಿಗೆ ಕೃಷ್ಣನನ್ನು ಸರ್ಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸರ್ಪಾಸ್ ಅಂದ್ರೆ ಎಂತ ಹೇಳುವಂತದ್ದು, ಅದಕ್ಕೆ ವರ್ಡ್ ಅಂತಂದ್ರೆ ದಾಟಿ ಹೋಗುವಂಥದ್ದು. ಈಗ ತಂದೆ ಕೆಲವು ಸತಿ ಹೇಳ್ತಾರೆ, ನಮ್ಗೆ ಅದನ್ನು ದಾಟಿ ಹೋಗ್ಲಿಕ್ಕೆ ಆಗುದಿಲ್ಲ, ಸರ್ಪಾಸ್ ಮಾಡುವಂಥದ್ದು. ಅದೇ ರೀತಿ ನಾರಾಯಣನಿಗೆ ಕೃಷ್ಣನನ್ನು ಸರ್ಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಇದನ್ನು ನಾವು ಯಾಕೆ ತಿಳಿಬೇಕಂದ್ರೆ, ಕೃಷ್ಣನ ಪೊಸಿಷನ್ ಅರ್ಥ ಮಾಡದೆ ನಮ್ಗೆ ರಾಧಾರಾಣಿಯ ಪೊಸಿಷನ್ ಅರ್ಥವಾಗುವುದಿಲ್ಲ. ಕೃಷ್ಣನ ಪೊಸಿಷನ್ ಅರ್ಥವಾದ್ರೆ ಮಾತ್ರ ನಮ್ಗೆ ರಾಧಾರಾಣಿ ಪೊಸಿಷನ್ ಅರ್ಥ ಆಗ್ತದೆ. ಹಾಗೆ ಫಸ್ಟಿಗೆ ನಮ್ಗೆ ಗೊತ್ತಾಗಬೇಕು ವಿಷ್ಣು ಮತ್ತು ಕೃಷ್ಣ ಎಂತ, ಅದರಲ್ಲಿ ಯಾರು ಸುಪ್ರೀಂ ಅದು ಗೊತ್ತಾಗ್ಬೇಕು. ಮತ್ತೆ ಅದು ಗೊತ್ತಾದ ಮೇಲೆ ಮತ್ತೆ ನಮಗೆ ರಾಧಾರಾಣಿ ಪೊಸಿಷನ್ ಅರ್ಥ ಆಗ್ಬೋದು, ಇಲ್ಲದ ಅರ್ಥ ಆಗುದಿಲ್ಲ, ಸುಲಭ ಅಲ್ಲ. ಅದಕ್ಕೆ ಹೇಳುವಂಥದ್ದು ಈ ಟಾಪಿಕ್ ತುಂಬಾ ಎಂತ ಹೇಳುವಂಥದ್ದು, ತುಂಬಾ ಅಡ್ವಾನ್ಸ್ಡ್, ನನಗೆ ಅರ್ಹತೆ ಇಲ್ಲ, ಅದಕ್ಕೆ ನಾನು ಹೇಳಿದೆ.
ಯಾಕೆಂದ್ರೆ ಟಾಪ್ ಮೋಸ್ಟ್ ಪ್ಯೂರ್ ಡ್ಯೂಟೀಸ್ ಅಲ್ಲಿ ಹೇಳ್ತಾರೆ ವಿ ಕಾಂಟ್ ಸ್ಪೀಕ್ ಅಬೌಟ್ ರಾಧರಾಣಿ, ವಾಟ್ ವಿ ಕ್ಯಾನ್ ಸ್ಪೀಕ್. ಎಸ್, ಈಗ ಭಗವದ್ಗೀತೆಯ ಒಂದು ನೀವೆಲ್ಲರೂ ಈ ಎಂತ ಹೇಳುವಂಥದ್ದು ಭಗವದ್ ಪುಸ್ತಕದಲ್ಲಿ ನೀವು ನೋಡಿದ್ದೀರಿ. ಎಸ್, ನೋಡಿ ಈ ಚಿತ್ರ ಎಲ್ಲರೂ ನೋಡಿದ್ದೀರಿ, ಕಾಣ್ತಾ ಉಂಟಲ್ಲ ನಿಮ್ಗೆ ಈ ಚಿತ್ರ. ಇದು ಭಗವದ್ಗೀತೆಯನ್ನು ರೆಪ್ರೆಸೆಂಟ್, ಅದಕ್ಕೆ ಇಲ್ಲಿ ಹಾಕಿದ್ದಾರೆ ಫಸ್ಟಿಗೆ ಭಗವದ್ಗೀತೆಯನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ಈ ಚಿತ್ರ. ಈಗ ಭಗವದ್ಗೀತೆಯ ಬೇಸಿಕ್ಸ್ ನಮ್ಗೆ ಅರ್ಥ ಆಗ್ಬೇಕು. ಈಗ ನಿಮ್ಗೊಂದು ನಾನೊಂದು ಎಲ್ಲರೂ ಪುಸ್ತಕ ಇದ್ರೆ ತೆಗೀರಿ, ಭಗವದ್ಗೀತೆ ಪುಸ್ತಕ ಎಲ್ಲರೂ ತೆಗೀರಿ. ಲಾಸ್ಟ್ ಚಾಪ್ಟರ್ಗೆ ಹೋಗಿ. ಲಾಸ್ಟ್ ಚಾಪ್ಟರ್ ಇದು, ಲಾಸ್ಟ್ ಭಾವಾರ್ಥ. ಎಸ್, ಭಗವದ್ಗೀತೆಯ ಲಾಸ್ಟ್ ಚಾಪ್ಟರ್, ಲಾಸ್ಟ್ ಶ್ಲೋಕ, ಲಾಸ್ಟ್ ಭಾವಾರ್ಥ, ಲಾಸ್ಟ್ ಲೈನ್. ಎಸ್, ಯಾರಾದ್ರೂ ಹ್ಯಾಂಡ್ ರೇಸ್ ಮಾಡಿ ಓದುವವರು, ನಿಮ್ಮಲ್ಲಿ ಪುಸ್ತಕ ಇದ್ರೆ ಓದ್ಬೋದು. ಲಾಸ್ಟ್ ಲೈನ್. ಎಸ್, ಮಲ್ಲಿಕಾ ಮಾತಾಜಿ, ಎಸ್, ಹರೇ ಕೃಷ್ಣ. ಲಾಸ್ಟ್ ಲೈನ್ ಓದಿ. ಆ ಸ್ವಾತಂತ್ರ್ಯವನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊಂಡರೆ ಅವನು ಕೃಷ್ಣನ ನೇರ ಆದೇಶದ ಕೆಳಗೆ ಬರುತ್ತಾನೆ. ಅದಲ್ಲ ಲಾಸ್ಟ್ ಲೈನ್ ಅಲ್ಲ, ಲಾಸ್ಟ್ ಲೈನ್ ನೋಡಿ. ಈಗ ಹೇಳಿ. ಹ್ಲಾದಿನಿ ಶಕ್ತಿಯಲ್ಲಿ ಅದನ್ನ ಪ್ರಭುಜಿ. ಹಲಾದನ ಶಕ್ತಿಯಲ್ಲಿ, ಹೀಗೆ ಹ್ಲಾದಿನಿ ಶಕ್ತಿಯಲ್ಲಿ ಅವನು ತನ್ನ ಸಹಜ ಸ್ಥಿತಿಯನ್ನು ಪಡೆದುಕೊಳ್ಳುತ್ತಾನೆ. ಎಸ್, ಸ್ವಲ್ಪ ಹೆಣ್ಣು ಮಾಡೋಣ. ಅಲ್ಲಾದಿನ ಶಕ್ತಿ ಅಂದ್ರೆ ರಾಧಾರಾಣಿ, ಅಲ್ಲಾದಿನ ಶಕ್ತಿ. ಹಾಗೆ ಪ್ರಭುಪಾದ ಎಂಡ್ ಮಾಡುವಂತದ್ದು ರಾಧಾರಾಣಿಯಿಂದ. ಹಾಗಾಗಿ ಪ್ರಭುಪಾದ್ ರಾಧಾರಾಣಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಾದಿನ ಶಕ್ತಿ, ಇಂಟರ್ನಲ್ ಪೊಟೆನ್ಸಿ, ಅಂತರಂಗ ಶಕ್ತಿ. ಹಾಗಾಗಿ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ. ನಾವು ಬಹಿರಂಗ ಶಕ್ತಿಯ ಶೆಲ್ಟರ್ ತೆಗಿಬಾರ್ದಂತೆ, ನಾವು ಅಂತರಂಗ ಶಕ್ತಿಯ ಶೆಲ್ಟರ್ ತೆಗಿಬೇಕು. ಬಹಿರಂಗ ಶಕ್ತಿ ಅಂದ್ರೆ, ಎಸ್, ಬಹಿರಂಗ ಶಕ್ತಿ ಅಂದ್ರೆ ಅಂತ ಯಾರು ಹೇಳ್ತೀರ? ಒಂದ್ ನಿಮಿಷ, ಓಪನ್ ಅನ್ಮ್ಯೂಟ್ ಮಾಡ್ತೇನೆ. ಎಸ್, ಬಹಿರಂಗ ಶಕ್ತಿ ಅಂದ್ರೆ ಅಂತ ಮಹಾಮಾಯ ಅಂದ್ರೆ ಅಂತ ಆಂಡ್ರೇಸ್ ಮಾಡಿ. ಬಹಿರಂಗ ಶಕ್ತಿ ಅಂದ್ರೆ ಎಂತ? ಈಗ ಬಹಿರಂಗ ಶಕ್ತಿ ಅಂತ ನಿಮ್ಗೆ ಅರ್ಥ ಆಗ್ಬೇಕು, ಇಲ್ಲ ನಾನು ಕ್ಲಾಸ್ ಮಾಡಿ ಏನ್ ಪ್ರಯೋಜನ? ಬಹಿರಂಗ ಶಕ್ತಿ ಆಂಡ್ರೇಸ್ ಮಾಡಿ, ಯಾರಾದ್ರೂ ಹೇಳುವವರಿದ್ರೆ. ಬಹಿರಂಗ ಶಕ್ತಿ. ಎಸ್, ಓಕೆ. ಮಂಜುಳಾ, ಎಸ್ ಹೇಳಿ. ಮಹಾಮಾಯೆ ಗುರುಜಿ. ಮಹಾಮಾಯ ದೇವಿ. ಎಸ್, ಡನ್. ಮಹಾಮಾಯ ಅಂದ್ರೆ ದೇವಿ. ಅಂತರಂಗ ಶಕ್ತಿ ಅಂದ್ರೆ ಯೋಗಮಾಯೆ, ರಾಧಾರಾಣಿ. ರಾಧಾರಾಣಿ ಸ್ಪಿರಿಚುವಲ್ ವರ್ಲ್ಡ್ಗೆ, ಮಹಾಮಾಯೆ ಮೆಟೀರಿಯಲ್ ವರ್ಲ್ಡ್ಗೆ. ಹಾಗೆ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್. ನೋಡಿ, ಅದಕ್ಕೆ ನಾವು ಓದ್ತೇವೆ. ಎಸ್, ಯಾರಿಗೆಲ್ಲ ಈ ಪಾಯಿಂಟ್ ಗೊತ್ತಿತ್ತು? ಈಗ ನಾನು ಹೇಳುವಾಗ ಹೆಚ್ಚಿನವ್ರ ಬಗ್ಗೆ ಓದಿದ್ದೀರಿ. ಈಗ ನಾನು ಹೇಳಿದ ಪಾಯಿಂಟ್ ಯಾರಿಗಾದ್ರು ಗೊತ್ತಿತ್ತಾ ಇದಕ್ಕಿಂತ ಮುಂಚೆ? ಅಲ್ಲ, ಈ ಪಾಯಿಂಟ್ ಅದಲ್ಲ. ಈಗ ನಾನು ಓದಿದೆ ಅಲ್ಲ, ಲಾಸ್ಟ್ ಲೈನ್. ಎಸ್, ಯಾರು ಹೆಚ್ಚಿನವ್ರು ಇದರಲ್ಲಿ ಭಕ್ತಿಶಾಸ್ತ್ರ ಕಂಪ್ಲೀಟ್ ಆದವ್ರು, ಆಲ್ಮೋಸ್ಟ್ ಕಂಪ್ಲೀಟ್ ಆದವ್ರು ಇದ್ದೀರಿ, ಆದ್ರೆ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಓದುವಂಥದ್ದು ಎಂತಂದ್ರೆ, ನಾವು ಓದ್ತೇವೆ ಅಂದ್ರೆ ಓದುದಿಲ್ಲ, ಆ ರೀತಿ ನಮ್ಗೆ ಓದುವಂಥದ್ದು. ಎಸ್, ಹಾಗಾಗಿ ಪ್ರಭುಪಾದ್ ಎಂಡ್ ಮಾಡುವಂಥದ್ದು ರಾಧಾರಾಣಿಗೆ. ಎಸ್, ಅಂತರಂಗ ಶಕ್ತಿಯ ನಾವು ಶೆಲ್ಟರ್ ತೆಗಿಬೇಕಂದ್ರೆ ಬಹಿರಂಗ ಶಕ್ತಿ ಅಲ್ಲ. ಬಹಿರಂಗ ಶಕ್ತಿ ಅಂದ್ರೆ ದೇವಿ, ಅಂತರಂಗ ಶಕ್ತಿ ಅಂದ್ರೆ ರಾಧಾರಾಣಿ. ಓಕೆ,
ಈಗ ಎಲ್ಲಿ ಭಗವದ್ಗೀತೆ ಎಂಡ್ ಆಗ್ತದೆ, ಭಾಗವತಂ ಸ್ಟಾರ್ಟ್ ಆಗುವಂಥದ್ದು. ಭಗವದ್ಗೀತೆ ಎಂಡ್ ಆಗುವಂಥದ್ದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಮತ್ತೆ ಭಾಗವತಂ ಶುರುವಾಗುವಂಥದ್ದು ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ಸರಾನ ಸತಾ. ಈಗ ಸರ್ವಧರ್ಮ ಮತ್ತು ಧರ್ಮ ಎರಡು ಕೂಡ ಒಂದೇ. ಮತ್ತೆ ಒಂದು ನಿಮಿಷ, ಸಾರಿ, ಶ್ರೀಮದ್ ಭಾಗವತಂ ಮತ್ತೆ ಭಾಗವತಂ ಎಂಡ್ ಆಗುವಂಥದ್ದು. ಈಗ ಭಗವದ್ಗೀತೆ ಎಂಡ್ ಆಗುವುದು ಹೇಳಿದೆ, ಭಾಗವತಂ ಸ್ಟಾರ್ಟ್ ಆಗುವುದು ಹೇಳಿದ್ದೇನೆ. ಈಗ ಭಾಗವತಂ ಎಂಡ್ ಆಗುವಂಥದ್ದು 12th ಚಾಪ್ಟರ್ 12th ಕ್ಯಾಂಟೋ 13th ಚಾಪ್ಟರ್ 23rd ಶ್ಲೋಕ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಾಣಾಮೋ ದುಃಖ ಸಮನಾಸ್ ತಂ ನಾಮಾಮಿ ಹರಿಂ ಪರಂ. ಅಂದ್ರೆ ಇದು ಭಾಗವತಂ ಎಂಡ್ ಆಗುವಂಥದ್ದು ನಾಮ ಸಂಕೀರ್ತನದಿಂದ ಎಂಡ್ ಆಗುವಂಥದ್ದು. ಅಂದ್ರೆ ಚಾಂಟಿಂಗ್ ಆಫ್ ಹೋಲಿ ನೇಮ್ ಇಸ್ ದ ಅಲ್ಟಿಮೇಟ್ ಮೆಥಡ್ ಒನ್ ಶುಡ್ ಡೂ. ಇದ್ರ ಅರ್ಥ ಈಗ ನೀವು ಹೆಚ್ಚಿನವರು ಚಾಂಟಿಂಗ್ ಮಾಡ್ತಾ ಇದ್ದೀರಿ. ಮತ್ತೆ ಚೈತನ್ಯ ಚರಿತಾಮೃತ ಸ್ಟಾರ್ಟ್ ಆಗುವಂಥದ್ದು ಹೇಗೆ? ಚೈತನ್ಯ ಚರಿತಾಮೃತ ಹೇಳುವಂಥದ್ದು ಯಾರು ಈ ಭಗವಂತನ ಪವಿತ್ರ ನಾಮವನ್ನು ಹೇಳ್ತಾರೆ ಅವರಿಗೆ ಅದು ಪ್ರಾಣ ಅಂತೆ. ಫಾರ್ ಹೂಮ್ ಚಾಂಟಿಂಗ್ ಆಫ್ ಹೋಲಿ ನೇಮ್ ಇಸ್ ದೇರ್ ಪ್ರಾಣ. ಹಾಗಾಗಿ ಎಂಡ್ ಆಗುವಂಥದ್ದು ಸ್ಟಾರ್ಟ್ ಆಗುವಂಥದ್ದು, ಎಂಡ್ ಆಗುವಂಥದ್ದು ಸ್ಟಾರ್ಟ್ ಆಗುವಂಥದ್ದು ಎಲ್ಲ ಇಂಟರ್ಲಿಂಕ್. ಅದು ಚೈತನ್ಯ ಚರಿತಾಮೃತ. ಎಸ್ ನೋಡಿ, ಸಮಯ ಎಷ್ಟುಂಟು ಅಷ್ಟು ಮಾಡ್ತೇನೆ. ಓಕೆ, ಈಗ ಶ್ರೀಲ ಪ್ರಭುಪಾದ ಹೇಳುವಂಥದ್ದು ಶ್ರೀಮದ್ ಭಾಗವತಂ ಈಸ್ ದಿ ಪೋಸ್ಟ್ ಗ್ರಾಜುಯೇಷನ್ ಸ್ಟಡಿ ಅಂತ. ಪೋಸ್ಟ್ ಗ್ರಾಜುಯೇಷನ್ ಸ್ಟಡಿ ಅಂಡ್ ಚೈತನ್ಯ ಚರಿತಾಮೃತ ಈಸ್ ಇವನ್ ಬಿಯಾಂಡ್ ದಟ್. ಪ್ರಭುಪಾದ ಹೇಳುವಂಥದ್ದು ಹಾಗಾಗಿ ಈಗ ನಿಮ್ಮಲ್ಲಿ ನಾನು ಪ್ರಶ್ನೆ ಕೇಳ್ತೇನೆ. ಫಸ್ಟಿಗೆ ಭಗವದ್ಗೀತಾ ಹೋಗ್ಲಿ, ಮತ್ತೆ ಭಾಗವತಂ, ಮತ್ತೆ ಚೈತನ್ಯ ಚರಿತಾಮೃತ. ಅಂದ್ರೆ ಚೈತನ್ಯ ಚರಿತಾಮೃತ ತುಂಬಾ ಅಡ್ವಾನ್ಸ್ಡ್, ಭಗವದ್ಗೀತೆಗೆ ಅಡ್ವಾನ್ಸ್, ಅದಕ್ಕಿಂತ ಅಡ್ವಾನ್ಸ್ ಭಾಗವತಂ, ಅದಕ್ಕಿಂತ ಅಡ್ವಾನ್ಸ್ ಚೈತನ್ಯ ಚರಿತಾಮೃತ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಇದು ಪ್ರಶ್ನೆ ಅಂತಂದ್ರೆ ಫಂಡಮೆಂಟಲ್ ನಾಲೆಜ್, ಭಗವದ್ಗೀತೆ ಫಂಡಮೆಂಟಲ್ ನಾಲೆಜ್ ಎಂತ? ಎಸ್, ಯಾರು ಹೇಳ್ತೀರಿ? ಭಗವದ್ಗೀತೆಯ ಫಂಡಮೆಂಟಲ್ ನಾಲೆಜ್, ಇದು ನಾಲೆಜ್ ಅಂತ? ಹೆಚ್ಚಿನವ್ರು ಭಗವದ್ಗೀತೆ ಕಲ್ತಿದ್ದೀರಿ. ಎಸ್ ಎಸ್, ಮಲ್ಲಿಕಾ ಮಾತಾಜಿ ಹೇಳಿ. ಆತ್ಮಜ್ಞಾನ. ನಾನು ದೇಹ ಅಲ್ಲ, ನಾನು ಆತ್ಮ. ಮತ್ತೆ ದೇವೋತ್ತಮ ಪರಮ ಪುರುಷ ಭಗವಂತ ಶ್ರೀಕೃಷ್ಣ. ಓಕೆ, ಧನ್ಯವಾದ. ಎಸ್, ರಾಜಿ ಮಾತಾಜಿ ಹೇಳಿ. ಭಕ್ತಿ ಪ್ರಭುಜಿ. ಓಕೆ, ಭಕ್ತಿ. ಎಸ್, ಅರ್ಚನಾ ಮಾತಾಜಿ ಹೇಳಿ. ಮರದ ಬುಡಕ್ಕೆ ಹೇಗೆ ನೀರು ಹರಿದ್ರೆ ಅದು ಎಲ್ಲ ಕಡೆ ಹೋಗುತ್ತೆ, ಹಾಗೆ ಭಗವಂತ ಶ್ರೀಕೃಷ್ಣ ಪರಮಾತ್ಮನನ್ನ ನೆನೆಸಿದ್ರೆ ಬೇರೆ ಏನು ಮಾಡುವ ಅಗತ್ಯವಿಲ್ಲ ಅನ್ನೋದು. ಓಕೆ, ಎಸ್, ನೆಕ್ಸ್ಟ್ ಸೀತಾ ಲಕ್ಷ್ಮಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಅಥತೋ ಬ್ರಹ್ಮ ಜಿಜ್ಞಾಸಃ, ನಾನು ದೇಹವಲ್ಲ ಆತ್ಮ ಅಂತ ತಿಳ್ಕೊಂಡು ಮಾಡಿದ್ರೆ, ನಾವು ಆತ್ಮತತ್ವವನ್ನ ಅನುಸರಿಸಿದ್ರೆ ಪ್ರತಿಯೊಂದು ನಮಗೆ ಅರ್ಥ ಆಗುತ್ತೆ ಅಂತ ಪ್ರಭುಜಿ. ಧನ್ಯವಾದ. ಎಸ್, ಯಾರು ಹ್ಯಾಂಡ್ ರೈಸ್ ಮಾಡಬೇಡಿ, ಈಗ ಯಾರು ಮಾಡಿದ್ದೀರಾ ಅಷ್ಟೇ. ಓಕೆ, ಲಕ್ಷ್ಮೀ ವಿ ವಿ ಎಸ್, ಹರೇ ಕೃಷ್ಣ
ಹೇಳಿ. Surrender to Krishna, Guruji. Surrender to Krishna. Okay. ಎಸ್ ಚಂದ್ರಕಾಂತ್ ಪಡ್ಕರ್, ಹರೇ ಕೃಷ್ಣ. ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ಹೇಳಿದೆ. ಚಂದ್ರಕಾಂತ್ ಪಡ್ಕರ್, ಹರೇ ಕೃಷ್ಣ. ಚಂದ್ರಕಾಂತ್ ಪಡ್ಕರ್. ಹಲೋ. ಹೇಳಿ. ಹರೇ ಕೃಷ್ಣ. ನನಗೆ ಭಕ್ತಿ ಸೇವೆ ಮಾಡು, ನನಗೆ ಶರಣ ಆಗು, ಭಯ ಪಡಬೇಡ, ನಾನಿದ್ದೇನೆ. ಓಕೆ, ಧನ್ಯವಾದ. ಓಕೆ, ಮಂಜುಳಾ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಭಗವದ್ಗೀತೆ ಭಗವಂತನಿಂದಲೇ ಸ್ವತಃ ಬಂದಿರುವುದರಿಂದ ನಾವು ಅದು ಧರ್ಮದ ಪರಿಪೂರ್ಣತೆ ಗುರುಜಿ. ಓಕೆ, ಧನ್ಯವಾದ. ಎಸ್. ಓಕೆ, ಲಾಸ್ಟ್ ಮತ್ತೆ ಯಾರು ಹ್ಯಾಂಡ್ ರೈಸ್ ಮಾಡಬೇಡಿ. ಇಂದು ಮತ್ತೆ ಮಂಜುನಾಥ್. ಎಸ್, ಹರೇ ಕೃಷ್ಣ. ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಭಕ್ತರ ಸಂಘದಲ್ಲಿ ಇದ್ರೆ ಭಕ್ತಿ ಸೇವೆನ ಪಡಿಬಹುದು ಅನ್ನೋದು. ಎಸ್, ಓಕೆ. ಎಸ್, ನೋಡಿ, ಈಗ ಎಂತಂದ್ರೆ ಭಗವದ್ಗೀತೆ ಹೇಳುವಂತದ್ದು ಫಂಡಮೆಂಟಲ್ ನಾಲೆಜ್ ಆಫ್ ಭಗವದ್ಗೀತೆ ಅಂತಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ದಿ ಲಾರ್ಡ್ ಅಂಡ್ ಹಿಸ್ ಡಿವೋಟಿ. ಅರ್ಜುನ ಮತ್ತೆ ಕೃಷ್ಣನಲ್ಲಿರುವ ಸಂಬಂಧ, ರಿಲೇಶನ್ಶಿಪ್, ಕೃಷ್ಣ ಅಂಡ್ ಅರ್ಜುನ. ಹಾಗಾಗಿ ನಾವೆಲ್ಲ ಜೀವಿಗಳು. ಸಂಬಂಧ ಜ್ಞಾನ, ನಮ್ಗೆ ಭಗವಂತನೊಟ್ಟಿಗೆ ಸಂಬಂಧ ಉಂಟು. ಬೈ ಸ್ಟಡಿ ಭಗವದ್ಗೀತಾ ನಾವು ಇದನ್ನು ನಮ್ಮ ಸಂಬಂಧ ಜ್ಞಾನವನ್ನು ವಾಪಸ್ ಪಡಿಬೇಕು. ಈಗ ಸಂಬಂಧ ಜ್ಞಾನ ಹೋಗಿದೆ, ಸಂಬಂಧ ಜ್ಞಾನ ಹೋಗಿದೆ. ಈಗ ಸಂಬಂಧ ಅಂದ್ರೆ ವಾಟ್ ಈಸ್ ಮೈ ಸಂಬಂಧ ವಿತ್ ಮಾಯಾ, ವಾಟ್ ಈಸ್ ಮೈ ಸಂಬಂಧ ವಿತ್ ಕೃಷ್ಣ. ಈಗ ನಮ್ದು ಸಂಬಂಧ ಮಾಯೆ ಒಟ್ಟಿಗೆ ಉಂಟು. ಮತ್ತೆ ವಾಟ್ ಈಸ್ ಮಾಯಾ ಸಂಬಂಧ ವಿತ್ ಕೃಷ್ಣ, ಇದು ಕೂಡ ಗೊತ್ತಾಗಬೇಕು. ನೋಡಿ, ವಾಟ್ ಈಸ್ ಸಂಬಂಧ ವಿತ್ ಮಾಯಾ, ವಾಟ್ ಈಸ್ ಮೈ ಸಂಬಂಧ ವಿತ್ ಕೃಷ್ಣ, ಬಟ್ ದೆನ್ ವಾಟ್ ಮಾಯಾ ಸಂಬಂಧ ವಿತ್ ಕೃಷ್ಣ, ಇದನ್ನು ನಾವು ತಿಳಿಬೇಕು. ಭಗವದ್ಗೀತೆಯನ್ನು ನಾವು ಇದನ್ನು ತಿಳಿಬೇಕು. ಎಸ್, ಇದಕ್ಕೆ ಒಂದು ನಿಮಿಷ ಚೈತನ್ಯ ಚರಿತಾಮೃತದ ಶ್ಲೋಕವನ್ನು ಕೋಟ್ ಮಾಡ್ತೇನೆ. ಚೈತನ್ಯ ಚರಿತಾಮೃತ ಮಧ್ಯಲೀಲಾ. ಎಸ್, ಈಗ ವಾಟ್ ಈಸ್ ಅವರ್ ಸಂಬಂಧ ವಿತ್ ಮಾಯಾ, ಇದಕ್ಕೆ ಚೈತನ್ಯ ಚರಿತಾಮೃತದ ಶ್ಲೋಕ ಉಂಟು. ಕೃಷ್ಣ ಭೂಲಿ ಸೇ ಜೀವ ಅನಾದಿ ಬೈರ್ಮುಖ ಅತೇವ ಮಾಯಾ ತಾರೆ ದೇಯ ಸಂಸಾರ ದುಃಖ. ಅಂದ್ರೆ forgetting Krishna, the living entity has been attracted by the external feature from the time immemorial. Therefore, the illusory energy Maya gives him all kinds of misery in his material existence. ಅಂದ್ರೆ ನಾವು ಕೃಷ್ಣನ ಮರೆತ ಕಾರಣ ಫಾರ್ಗೆಟ್ಫುಲ್ನೆಸ್, ಬೂಲಿಯ ಕೃಷ್ಣ ಬೂಲಿ, ಕೃಷ್ಣ ಬೂಲಿ ಅಂದ್ರೆ ಕೃಷ್ಣನ ನಾವು ಮರ್ತಿದ್ದೇವೆ. ಸೇ ಜೀವ, ಜೀವ ಅಂದ್ರೆ ನಾವು, ಕೃಷ್ಣ ಬೂಲಿ, ಕೃಷ್ಣ ಮರ್ತು ಬಿಟ್ಟಿದ್ದೇವೆ. ಸೇ ಜೀವ ಅನಾದಿ ಬಹಿರ್ಮುಖ, ಬಹಿರ್ಮುಖ ಅಂದ್ರೆ ಈಚೆ ಮಾಡಿದ್ದೇವೆ ಮುಖವನ್ನು. ಕೃಷ್ಣ ಇಲ್ಲಿದ್ದಾನೆ, ನಾವು ಮುಖವನ್ನು ಈಚೆ ಮಾಡಿದ್ದೇವೆ. ಬಹಿರ್ಮುಖ ಯಾಕೆ? ಭೋಗವಾಂಚಕರೇ, ಭೋಗ ಮಾಡ್ಲಿಕ್ಕೆ ನಾವು ಈಚೆ ಮಾಡಿದ್ದೇವೆ, ಮುಖವನ್ನು ಟರ್ನ್ ಮಾಡಿದ್ದೇವೆ. ಹಾಗಾಗಿ ನಾವು ಮುಖವನ್ನು ಹೀಗೆ ಟರ್ನ್ ಮಾಡಿದ ಕಾರಣ ಕೃಷ್ಣನಿಗೆ ನಾವು ಟರ್ನ್ ಮಾಡಿದ್ದೇವೆ. ಮಾಯ ಈಗ ನಮಗೆ ವೆರೈಟೀಸ್ ಆಫ್ ಸಫರಿಂಗ್ ಕೊಡುವಂಥದ್ದು. ಈಗ ಮಾಯಾದೇವಿ ಹತ್ರ, ದೇವಿ ಹತ್ರ ಎಂತ ಇರುವಂತದ್ದು? ಎಸ್, ಯಾರು ಹೇಳ್ತೀರಿ? ಒಂದ್ ನಿಮಿಷ, ಓಪನ್ ಅನ್ಮ್ಯೂಟ್ ಮಾಡ್ತೇನೆ. ದೇವಿ ಹತ್ರ ಎಂತ ಇರುವಂತದ್ದು? ಹರೇ ಕೃಷ್ಣ. ತ್ರಿಶೂಲ. ತ್ರಿಶೂಲ. ಎಸ್, ದೇವಿ ಹತ್ರ ತ್ರಿಶೂಲ ಉಂಟು. ಓಕೆ, ಎಸ್, ಹರೇ ಕೃಷ್ಣ. ಎಸ್, ದೇವಿ ಹತ್ರ ತ್ರಿಶೂಲ ಉಂಟು.
ಹಾಗಾಗಿ ಆ ತ್ರಿಶೂಲದಿಂದ ಅವಳು ನಮ್ಮನ್ನು ಪುಷ್ ಮಾಡ್ತಾ ಇದ್ದಾಳೆ ಹಿಂದಿನಿಂದ. ಈಗ ಅವಳು ಪುಷ್ ಮಾಡುವಾಗ ನಾವು ಅಲ್ಲಿಂದ ಓಡ್ಬೇಕು, ಅಪೋಸಿಟ್ ಸೈಡ್. ಎಲ್ಲಿಗೆ? ರಾಧಾ ಗೋವಿಂದ ಹತ್ರ ಹೋಗ್ಬೇಕು, ನಾವು ಓಡ್ಬೇಕು. ಅವಳು ನಮ್ಮ ಪುಷ್ ಮಾಡುವಾಗ ರಾಧಾ ಗೋವಿಂದ ಹತ್ರ ಹೋಗ್ಬೇಕು. ಹಾಗಾಗಿ ಯಾರೆಲ್ಲ ಬುದ್ಧಿವಂತರು ಅವರಿಗೆ ಸ್ವಲ್ಪ ಪುಷ್ ಆಗುವಾಗ ಅವ್ರು ಹೋಗ್ತಾರಂತೆ ರಾಧಾ ಗೋವಿಂದ ಹತ್ರ. ರಾಧಾ ಗೋವಿಂದ ಇದ್ದ ಡೈರೆಕ್ಷನ್ಗೆ ಹೋಗ್ತಾರೆ. ಆದ್ರೆ ಕೆಲವು ಜನರು, ಕೆಲವಲ್ಲ ಜಾಸ್ತಿ ಜನರು, ಕಡಿಮೆ ಜನ ರಾಧಾ ಗೋವಿಂದ ಹತ್ರ ಹೋಗುವಂಥದ್ದು. ಹೆಚ್ಚಿನವ್ರು ಎಂತ ಮಾಡುದಂದ್ರೆ ರಾಧಾ ಗೋವಿಂದ ಕಡೆಗೆ ಹೋಗುವ ಬದಲು ಅವರು ಅವಳಿಗೆ ಹೀಗೆ ಮುಖ ಮಾಡುವಂಥದ್ದು. ಮತ್ತೆ ಎಸ್ ಬಾ ಯುದ್ಧ ಮಾಡುವ, ಮಾಯೊಟ್ಟಿಗೆ ನಾವು ಚಾಲೆಂಜ್ ಮಾಡುವಂಥದ್ದು. ಅಂದ್ರೆ ಎಸ್ ಡಿಶುಮ್ ಡಿಶುಮ್ ಮಾಡ್ಲಿಕ್ಕೆ, ಡಿಶುಮ್ ಡಿಶುಮ್ ಮಾಯ. ಆದ್ರೆ ನಮ್ಗೆ ಈಗ ನಾವು ಮಾಯೊಟ್ಟಿಗೆ ಡಿಶುಮ್ ಡಿಶುಮ್ ಮಾಡುವಾಗ ಯಾರು ವಿನ್ ಆಗುವಂತ? ನಾವು ವಿನ್ ಆಗುವುದ, ಮಾಯ ವಿನ್ ಆಗುವಂತದ? ಎಸ್, ಹರೇ ಕೃಷ್ಣ. ಮಾಯಾ. ಮತ್ತೆ ಯಾಕೆ ನಾವು ಮಾಯೊಟ್ಟಿಗೆ ಡಿಶುಮ್ ಡಿಶುಮ್ ಮಾಡ್ತಾ ಇದ್ದೇವೆ? ಅಜ್ಞಾನ, ಆಸೆ. ಮಾಯೆ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಎಸ್, ಓಕೆ. ಹಾಗಾಗಿ ನಾವು ಮಾಯೊಟ್ಟಿಗೆ ಡಿಶುಮ್ ಡಿಶುಮ್ ಮಾಡ್ತಾ ಇದ್ದೇವೆ. ಆದ್ರೆ ನಾವು ಮಾಯ ವಿನ್ ಆಗುವಂತ, ನಾವು ವಿನ್ ಆಗುವುದಲ್ಲ. ಯಾಕಂದ್ರೆ ಅವಳ ಹತ್ರ ತ್ರಿಶೂಲ ಉಂಟು. ಅದನ್ನು ಅವಳು ಡೀಪ್ ಆಗಿ ಒಳಗೆ ಒಳಗೆ ನಿಮ್ಮೊಳಗೆ ಕೊಂಡೋಗ್ತಾಳೆ. ಹಾಗಾಗಿ ನೀವು ಜಾಸ್ತಿ ಅವಳ ಕಡೆಗೆ ಹೋಗುವಾಗ ಎಂತ ಹೇಳುವಂಥದ್ದು, ಆ ತ್ರಿಶೂಲ ಜಾಸ್ತಿ ನಿಮ್ಮ ಕಡೆಗೆ ಬರ್ತದೆ. ಮತ್ತೆ ನೀವು ಯಾವಾಗ ಜಾಸ್ತಿ ಮಾಯೆಯಿಂದ ಅವಳಿಂದ ದೂರ ಹೋಗ್ತೀರಿ, ದೂರ ಹೋಗುದಂದ್ರೆ ರಾಧಾ ಗೋವಿಂದ ಹತ್ರ ಹೋಗುವ, ಕೃಷ್ಣ ಹತ್ರ ಹೋಗುವಂಥದ್ದು. ಆಗ ನಿಮ್ಗೆ ಒಂದು ಎಂತ ಹೇಳುವಂಥದ್ದು, AC ರೂಮ್ ಆಗಿ ಕಂಫರ್ಟೇಬಲ್ ಆಗ್ತದೆ. ಹೇಗೆಂದ್ರೆ ಶೆಕೆಗೆ AC ಹಾಕುವಾಗ ತುಂಬಾ ಕಂಫರ್ಟೇಬಲ್ ಆಗ್ತದೆ, ಜೋರು ಶೆಕೆ ಇರುವಾಗ. ಅದೇ ರೀತಿ ಕೃಷ್ಣ ಹತ್ರ ಹೋಗುವಾಗ ಆ ಕಂಫರ್ಟೇಬಲ್ ಫೀಲ್ ಸಿಗ್ತದೆ, ತುಂಬಾ ಕೂಲ್ ಆಗಿ. ಹೀಗೇಗಂದ್ರೆ ಈ ಪ್ರಭುಪಾದ ಹೇಳಿದ 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಮತ್ತೆ 16 ಸುತ್ತು ಜಪ, ಯಾರಿಗೆಲ್ಲ ಇದು ಮಾಡಿದ ಮೇಲೆ ತುಂಬಾ ಎಂತ ಹೇಳುವಂತದ್ದು AC ರೂಮಲ್ಲಿ ಕೂತ್ಕೊಂಡಾಗೆ ಯಾರಿಗಾದ್ರೂ ಫೀಲ್ ಆಗಿದೆ? ಈಗ AC ರೂಮಲ್ಲಿ ಕೂತ್ಕೊಳ್ಳೋದು ನಮಗೆ ತುಂಬಾ ಕೂಲ್ ಫೀಲ್ ಆಗ್ತದೆ. ಅದೇ ರೀತಿ ಈ ಕೃಷ್ಣ ಬಗ್ಗೆ ಬಂದು ನಿಮ್ಗೆ ಎಂತಾದ್ರು ಅನುಭವ ಆಗಿದೆ? ಎಸ್, ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ. ಹರೇ ಕೃಷ್ಣ. ಹೌದು ಪ್ರಭುಜಿ, ಹೌದು ಪ್ರಭುಜಿ. ಪ್ರಭುಜಿ ತುಂಬಾ ಚೇಂಜಸ್ ಆಗಿದೆ ಗುರುಜಿ. ಎಸ್, ಓಕೆ. ಹಾಗಾಗಿ ಇದಾಗ್ತದೆ. ಹಾಗೆ ನೀವು ಜಾಸ್ತಿ ಕೃಷ್ಣ ಹತ್ರ ಹೋಗುವಾಗ ನಿಮ್ಗೆ ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ಕೃಷ್ಣ ಅಂದ್ರೆ ಆಕರ್ಷತಿ ಇತಿ ಕೃಷ್ಣ, ಅಟ್ರಾಕ್ಟ್ಸ್. ಕೃಷ್ಣ ಅಟ್ರಾಕ್ಟ್ ಮಾಡ್ತಾನೆ. ಕೃಷ್ ಅಂದ್ರೆ ಅಟ್ರಾಕ್ಷನ್. ನಾ ಅಂದ್ರೆ ಬ್ಲಿಸ್ ಅನ್ನು ಕೊಡುವವ, ಬ್ಲಿಸ್. ಮತ್ತೆ ಮಾಯ ಅಂದ್ರೆ ಅವಳು ಕೂಡ ಅಟ್ರಾಕ್ಟ್ ಮಾಡುವಂತ, ಮತ್ತೆ ಅವಳು ಪಂಚ್ ಕೊಡುವಂಥದ್ದು. ಈಗ ನಾನು ಡಿಶುಮ್ ಹೇಳಿದಲ್ಲ, ಮಾಯೆ ಪಂಚ್ ಕೊಡುವಂಥದ್ದು, ಅದು ಮಾಯೆ. ಈಗ ಮಾಯೆ ಕೂಡ ಅಟ್ರಾಕ್ಟ್ ಮಾಡುವಂಥದ್ದು, ಕೃಷ್ಣ ಕೂಡ ಅಟ್ರಾಕ್ಟ್ ಮಾಡುವಂಥದ್ದು. ಈಗ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಿ? ನಿಮ್ಗೆ ಈಗ ಮಾಯೆ ಕೂಡ ಅಟ್ರಾಕ್ಷನ್, ಕೃಷ್ಣ ಕೂಡ ಅಟ್ರಾಕ್ಷನ್, ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ತೀರಿ? ಕೃಷ್ಣನ್. ಯಾಕೆ ಮಾಯೆ ಯಾಕೆ ಇಲ್ಲ? ಮಾಯ ತ್ರಿಶೂಲ ಕೊಡ್ತಾಳೆ, ಪೆಟ್ಟು ಕೊಡ್ತಾಳೆ, ಕ್ಲೇಶ ಕೊಡ್ತಾಳೆ. ಅವಳು ಡಿಶುಮ್ ಮಾಡ್ತಾಳಲ್ಲ. ಓಕೆ, ಎಸ್. ಮಾಯೆ ಅಂದ್ರೆ ಡಿಶುಮ್ ಮಾಡುವಂಥವ್ಳು. ಅವಳ ಹತ್ರ ಆ ಒಂದು ತ್ರಿಶೂಲ ಉಂಟು. ಎಸ್, ಇದು ಭಗವದ್ಗೀತೆ ಮೆಸೇಜ್. ಇದು. ಈಗ ಅರ್ಜುನ ಕೃಷ್ಣನ
ಶೆಲ್ಟರ್ ತಗೊಳ್ತಾನೆ. ಕರಿಷ್ಯೆ ವಚನಂ ತವ. ಮತ್ತೆ ತಗೊಂಡು ಖುಷಿಯಾಗಿರ್ತಾನೆ. ಪ್ರಭುಪಾದ ಜಸ್ಟ್ ಬೈ ಟೇಕಿಂಗ್ ಶೆಲ್ಟರ್ ಆಫ್ ಕೃಷ್ಣ ಯು ವಿಲ್ ಬಿಕಮ್ ಹ್ಯಾಪಿ. ಅರ್ಜುನಿಗೆ ಅದಾಯ್ತು. ಅದು ಎಂಡ್ ಅಲ್ಲಿ. ಈಗ ಸ್ಟಾರ್ಟಿಂಗ್ ಅಲ್ಲಿ ಭಗವದ್ಗೀತೆ ಸ್ಟಾರ್ಟಿಂಗ್ ಅಲ್ಲಿ ಕೃಷ್ಣನ ಎದುರು ಇರ್ತಾನೆ ಅರ್ಜುನ, ಆದ್ರೆ ಕೂಗ್ತಾ ಇರ್ತಾನೆ. ಈಗ ಎಂಡಲ್ಲಿ ಈಗ ನಾನು ನಿಮ್ಗೆ ಹೇಳಿದ ಉತ್ತರ. ಸ್ಟಾರ್ಟಿಂಗ್ ಅಲ್ಲಿ ಕೂಗ್ತಾ ಇದ್ದಾನೆ. ಯಾಕೆ ಕೂಗ್ತಾ ಇದ್ದಾನೆ? ಯಾರು ಉತ್ತರ ಕೊಡ್ಬೇಕು? ದಯವಿಟ್ಟು ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದಾನೆ. ಅರ್ಜುನ ಈ ಭಗವದ್ಗೀತೆಯ ಸ್ಟಾರ್ಟಿಂಗ್ ಅಲ್ಲಿ, ಯುದ್ಧ ಆಗುವ ಸ್ಟಾರ್ಟಿಂಗ್ ಅಲ್ಲಿ ಕೂಗ್ತಾ ಇದ್ದಾನೆ, ಕೃಷ್ಣನ ಎದುರೇ ಇದ್ದಾನೆ. ಎಂಡ್ ಅಲ್ಲಿ ಖುಷಿಯಲ್ಲಿ ಇರ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಯಾಕೆ ಅವ ಕೂಗುವಂಥದ್ದು? ಎಸ್, ಹರೇ ಕೃಷ್ಣ. ಹೇಳ್ಬೋದು ಉತ್ತರ. ದೇಹದ ಭಾವನೆಯಲ್ಲಿದ್ದ ಮತ್ತು ದೇಹದ ಭಾವನೆ. ಮಾಯಾಶಕ್ತಿಯ ಕೆಳಗಿದ್ದ. ಮಾಯಾಶಕ್ತಿ ಬಂಧುಗಳ ಜೊತೆ ಯುದ್ಧ ಆದರೆ ಲಾಸ್ಟ್ ಅಲ್ಲಿ ಅವನು ಕೃಷ್ಣನ ಶರಣಾಗತಿಯಾದ. ಅದಕ್ಕೆ ಬೇರೆಯವರು? ಎಸ್ ಇಲ್ವಾ? ಸ್ಟಾರ್ಟಿಂಗ್ ಅಲ್ಲಿ ಮಾಯೆಯಲ್ಲೇ ಇದ್ದ ಅರ್ಜುನ್. ಆಮೇಲೆ ಕೃಷ್ಣನ ಇದೆಲ್ಲ ಕೇಳಿ ಮತ್ತೆ ಕೃಷ್ಣನಿಗೆ ಶರಣಾಗಿ ಕೃಷ್ಣನ ದಯೆಯಲ್ಲಿ ಅವನಿಗೆ ಎಲ್ಲ ಗೊತ್ತಾಗಿತ್ತು. ಮಾಯೆಯಿಂದ ಬಿಡಿಸ್ಕೊಂಡು ಕೃಷ್ಣನತ್ತ ಹೋಗಿದ್ದ. ಅವನು ಸ್ನೇಹಿತನಿಂದ ಗುರುವಾಗಿ ಸ್ಥಾನ ಕೊಡ್ತಾನಲ್ಲ ಗುರುಜಿ. ಆತ್ಮದ ಬಗ್ಗೆ ವಿವರಣೆ. ಹೇಳಿ. ಪ್ರಾರಂಭದಲ್ಲಿ ಅವನಿಗೆ ಆತ್ಮಜ್ಞಾನವಿರಲಿಲ್ಲ, ಕೂಗ್ತಾ ಇದ್ದ. ಭಗವದ್ಗೀತೆ ನಂತರ ಆತ್ಮಜ್ಞಾನ, ತಾನು ಏನು ಹೇಳುವುದು ಗೊತ್ತಾಯ್ತು. ಹಾಗಾಗಿ ಅವನು ಧನ್ಯವಾದ. ಗಾಯತ್ರಿ ದೇವಿ ಅವರು ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಜೀವಾತ್ಮ ಪರಮಾತ್ಮನ ಬಗ್ಗೆ ಅವನಿಗೆ ಅರಿವಾಯ್ತು ಪ್ರಭುಜಿ. ಆತ್ಮ ಜ್ಞಾನ ಸಿಕ್ತು, ಮತ್ತೆ ಭಗವಂತನ ಆಶ್ವಾಸನೆ ಸಿಕ್ತು ಪ್ರಭುಜಿ ಅಲ್ಲಿ. ಧನ್ಯವಾದ, ಎಲ್ಲರಿಗೂ ಧನ್ಯವಾದ ಸುತ್ತ ಹೊಡೆದಕ್ಕೆ. ಈಗ ನಾನು ಒಂದು ವರ್ಡ್ ಅಲ್ಲಿ ಹೇಳುವುದಾದ್ರೆ, he was crying because he was disconnected with Krishna. ಈಗ ನಾವು ನಮ್ಮ ಜೀವನದಲ್ಲಿ ನೋಡುವ, ನಾವು ಭಗವಂತನಿಗೆ ಕನೆಕ್ಟ್ ಆಗಿದ್ದೇವೆ, ಡಿಸ್ಕನೆಕ್ಟ್ ಆಗಿದ್ದೇವೆ. ವಿ ಆರ್ ಡಿಸ್ಕನೆಕ್ಟೆಡ್. ನಮ್ದು ಆ ವೈರ್, ಈಗ ಸಪೋಸ್ ಪ್ರಭುಪಾದ ಹೇಳುವಂಥದ್ದು, ಈಗ ನೀವೊಂದು ಒಳ್ಳೆ ಮನೆ ಕಟ್ಟಿದ್ದೀರಿ, ಅದಕ್ಕೆ ಎಲೆಕ್ಟ್ರಿಕಲ್ ಎಲ್ಲ ಪಾಯಿಂಟ್ ಎಲ್ಲ ಮಾಡಿದ್ರೆ, ಆದರೆ ಕಂಬದಿಂದ ಕನೆಕ್ಷನ್ ತಗೊಳ್ಳಿಲ್ಲ, ಎಂತಾಗ್ತದೆ? ಮನೆ ಒಳ್ಳೇದುಂಟು, ಎಲೆಕ್ಟ್ರಿಕಲ್ ಪಾಯಿಂಟ್ ಎಲ್ಲ ಮಾಡಿದ್ರೆ ಕನೆಕ್ಷನ್ ಮಾಡಲಿಲ್ಲ, ಪ್ರಯೋಜನ ಇಲ್ಲ. ಅದೇ ರೀತಿ ಪ್ರಭುಪಾದ ಹೇಳುವಂಥದ್ದು, he was crying because he was disconnected with Krishna. ಕನೆಕ್ಷನ್ ತಪ್ಪಿ ಹೋಗಿತ್ತು. ಈಗ ನಮ್ದು ಕೂಡ ಅದೇ, ಆ ಸ್ಟೇಜ್ ಅಲ್ಲಿ ಇದ್ದೇವೆ, ಕನೆಕ್ಷನ್ ತಪ್ಪಿ ಹೋಗಿದೆ ಕೃಷ್ಣನಿಂದ. ಮೂವ್ಮೆಂಟ್ ಅವ ಕನೆಕ್ಟ್ ಆದ ಕೂಡಲೇ he was blissful. ಕೃಷ್ಣನ್ಗೆ ಯಾವಾಗ ಕನೆಕ್ಟ್ ಆದ ಆಗ ಖುಷಿಯಲ್ಲಿ ಇದ್ದ. ಈಗ ನೀವು ಕೂಡ ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ಹೇಗಿದ್ರಿ, ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಹೇಗೆ ಆಗಿದೆ, ನಿಮ್ಗೆ ವ್ಯತ್ಯಾಸ ಗೊತ್ತುಂಟು. ಕೃಷ್ಣನಿಗೆ ಕನೆಕ್ಟ್ ಆದ್ರೆ ಆಕ್ಚುಲಿ ನಮ್ಗೆ ಹ್ಯಾಪಿನೆಸ್ ಸಿಗ್ತದೆ. ಪ್ರಭುಪಾದ ಹೇಳುವಂಥದ್ದು, ಎವ್ರಿ ಲಿವಿಂಗ್ ಎಂಟಿಟಿ ಈಸ್ ಸರ್ಚಿಂಗ್ ಫಾರ್ ಹ್ಯಾಪಿನೆಸ್. ಎಲ್ಲರಿಗೂ ಹ್ಯಾಪಿನೆಸ್ ಬೇಕು, ಖುಷಿ ಬೇಕು. ಆದ್ರೆ ಹ್ಯಾಪಿನೆಸ್ ಹೇಗೆ ಸಿಗ್ತದೆ ಅದು ಗೊತ್ತಿಲ್ಲ ನಮ್ಗೆ, ಅದು ಗೊತ್ತಿಲ್ಲ. ಹಾಗೆ ಇವು ಕನೆಕ್ಟ್ ಆದ. ಹಾಗೆ ಇದು ಮೆಸೇಜ್ ಈಗ ನಿಮ್ಗೆ ಇದು ಇಲ್ಲಿ ತೋರಿಸಿದಂತ ಇದರ ಮೆಸೇಜ್. ಓಕೆ, ಎಸ್. ಅರ್ಜುನ್ ಎಂತ ಮಾಡ್ತಾನೆ, ಲಾಸ್ಟಿಗೆ ಆ ರೋಪ್ ಅನ್ನು ಕೃಷ್ಣನಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ಕೃಷ್ಣ ಕರಿಷ್ಯೆ ವಚನಂ ತವ. ನಾವು ಕೂಡ ನಮ್ಮ ರೋಪನ್ನು ಎಲ್ಲವನ್ನು ಕೃಷ್ಣನಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಂತ. ಎಲ್ಲವನ್ನು ಕೃಷ್ಣನಿಗೆ ಹ್ಯಾಂಡ್ ಓವರ್ ಮಾಡುವಂಥದ್ದು ಸುಲಭವ? ಎಸ್, ಯಾರು ಹೇಳ್ತೀರಿ? ಎಲ್ಲವನ್ನು ಕೃಷ್ಣನಿಗೆ ಹ್ಯಾಂಡ್ ಓವರ್ ಮಾಡುವಂಥದ್ದು ಸುಲಭವ ಕಷ್ಟವ?
ಹರೇ ಕೃಷ್ಣ. ಅರ್ಜುನ ಮಾಡಿದ ಹಾಗೆ. ಕಷ್ಟ ಪ್ರಭುಜಿ. ಕಷ್ಟ ಪಾಯಿಂಟ್ ಇರುವಂಥದ್ದು ಅಲ್ಲಿ. ಎಸ್, ಎಲ್ಲವನ್ನು ಕೃಷ್ಣನಿಗೆ ಹ್ಯಾಂಡ್ ಓವರ್ ಮಾಡಿದ್ದಾನೆ. ಕರಿಷ್ಯೆ ವಚನಂ ತವ, ಕರಿಷ್ಯೆ ವಚನಂ ತವ ಅಂದ್ರೆ ಕೃಷ್ಣ ಅವ್ ಹೇಳುವಂಥದ್ದು, ಯು ರೈಡ್ ಮೈ ಚಾರಿಯಟ್, ವೇರ್ ಎವರ್ ಯು ಟೇಕ್ ಮೀ, ಐ ಆಮ್ ರೆಡಿ ಟು ಕಮ್ ವಿತ್ ಯು ಅಂಡ್ ಫೈಟ್. ನೀನು ಈ ನನ್ನ ಯಾವುದು ರಥವನ್ನು ರೈಡ್ ಮಾಡು, ನೀನು ಎಲ್ಲಿ ಕೊಂಡೋಗ್ತೀನಿ, ನಾನು ಅಲ್ಲಿ ಬರಲಿಕ್ಕೆ ರೆಡಿ. ಈ ಪಾಯಿಂಟ್ಗೆ ನಾವು ಬರಬೇಕು. ಭಕ್ತಿ ಅಂದ್ರೆ ಇದು. ಕೃಷ್ಣ, ಐ ಆಮ್ ರೆಡಿ ಫಾರ್ ಎನಿಥಿಂಗ್. ಹೇಗೆಂದ್ರೆ ರಾಧಾರಾಣಿ ಹೇಳುವಂಥದ್ದು, ಆಶ್ಲೀಷ್ಯವಾ ಪಾದರಥಂ ಪಿನಸ್ತು ಮಾಂ ಅದರ್ಶನ ಮರ್ಮಾತಂ ಕರೋತು ವಾ ಯಥಾ ತಥಾ ವಾ ವಿದದಾತೋ ಲಂಪಟೋ ಮತ್ ಪ್ರಾಣನಾಥಸ್ತು ಸಾ ಏವನಾಪರಃ. ಕೃಷ್ಣ, ಇದು ನಿನ್ನ ಆಸ್ತಿ ದೇಹ, ನೀನು ನನ್ನನ್ನು ತೊಳಿ, ಎಂತ ಬೇಕಿದ್ರು ಮಾಡು, ನಾನು ಯಾವುದಕ್ಕೂ ರೆಡಿ. ದಿಸ್ ಇಸ್ ಗ್ರೇಟ್ನೆಸ್ ಆಫ್ ರಾಧಾರಾಣಿ. ಹಾಗಾಗಿ ನಾವು ಕೂಡ ಇದಕ್ಕೆ ಹೇಳುವಂಥದ್ದು ಸರ್ವ ಸಮರ್ಪಿತ ಭಾವ, ಫುಲ್ ಸಮರ್ಪಿತ. ನಾವು ಖಾಲಿ ಹೆಸರಿಗೆ ಮಾತ್ರ ಸಮರ್ಪಿತ, ಮೈಂಡಲ್ಲಿ ನಮ್ಗೆ ಎಂತ ಬೇಕು ಅದನ್ನು ಮಾಡುವಂಥದ್ದು ನಾವು ಸಮರ್ಪಿತ ಇಲ್ಲ. ಅದು ರಾಧಾರಾಣಿ ಅಂದ್ರೆ ಅದು. ಅವಳು ಟೋಟಲಿ ಕೃಷ್ಣ. ಹೇಗೆ ಭಕ್ತಿ ವಿನೋದ್ ಠಾಕೂರ್ ಕೂಡ ಹೇಳುವಂಥದ್ದು, ಮಾನಸ ದೇಹ ಗೇಹೋ ಜೋ ಕುಚ್ ಮೋರ ಅರ್ಪಿತ ದುವಾಪದೆ ನಂದ ಕಿಶೋರ. ನನ್ನ ಮನಸ್ಸು ದೇಹ ಎಲ್ಲವನ್ನ ನಿನ್ಗೆ ಅರ್ಪಣೆ ಮಾಡ್ತಾ ಇದ್ದೆ. ಯಾಕೆಂದ್ರೆ ಯಾವುದು ನನ್ನದಲ್ಲ, ಎಲ್ಲವೂ ನಿನ್ನದೇ, ಎಲ್ಲವೂ ನಿನ್ನದೇ. ನನ್ನದ ಅನ್ನೋದು ಏನೂ ಇಲ್ಲ. ಹಾಗಾಗಿ ಇದನ್ನು ನಾನು ಗಂಟೆಗಟ್ಟಲೆ ಕ್ಲಾಸ್ ಕೊಡ್ಬೋದು. ನನ್ನದು ಏನಿಲ್ಲ, ಆದ್ರೂ ಕೂಡ ನನಗೆ ನನ್ನದ ಮೇಲೆ ಆಕರ್ಷಣೆ ಉಂಟು. ನನ್ನದು ಏನಿಲ್ಲ, ನನ್ನದ ಮೇಲೆ ನನಗೆ ಆಕರ್ಷಣೆ ಉಂಟು. ಹೇಗೆ ಇದು ನಡೀತದ? ಇಲ್ಲ. ಹೇಗೆಂದ್ರೆ ಹೇಳುವ ಆಚಾರ ಪ್ರಚಾರ, ಹೇಳುವುದನ್ನು ಮಾಡ್ಬೇಕಂತೆ. ಆಚಾರ ಜೋ ತುಮ್ ಕರ್ತೆ ಹೋ ಉಸ್ಕೋ ಪ್ರಚಾರ ಕರೋ. ಯಾವುದು ನಾವು ಹೇಳ್ತೇವೆ ಅದನ್ನು ಮಾಡ್ಬೇಕಂತ. ಆಚಾರ ಮಾಡ್ಲಿಕ್ಕೆ ಆಗುದಿಲ್ಲ. ಎಸ್, ಎಲ್ಲ ಕೃಷ್ಣ, ಎಲ್ಲವೂ ನಿನ್ನದೇ. ಮತ್ತೆ ಡಾಕ್ಯುಮೆಂಟ್ ಅಲ್ಲಿ ಎಸ್ ಇದೆಲ್ಲ ನನ್ನದು, ಹಣದಲ್ಲಿ ಇದೆಲ್ಲ ನನ್ನದು, ಒಡವೆಯಲ್ಲಿ ನನ್ನದು. ಇಲ್ಲ, ಎಲ್ಲ ನಿನ್ನದಂದ್ರೆ ಎಲ್ಲವೂ ನಿನ್ನದೇ, ಆದ್ರೆ ಇನ್ನೊಂದು ಮಾತಿಲ್ಲ. ಎಸ್, ಈಗ ರೂಪ ಗೋಸ್ವಾಮಿ ಪ್ರಭುಪಾದ್ ಒಂದು ಸ್ಪೆಸಿಫಿಕ್ ವರ್ಡ್ ಯೂಸ್ ಮಾಡ್ತಾರೆ. ಕೃಷ್ಣ ಮತ್ತೆ ವಿಷ್ಣುನ ಪ್ರಭು ಕ್ಲೋಸ್. ಈಗ ರೂಪ ಗೋಸ್ವಾಮಿ ಹೇಳುವಂಥದ್ದು, ಕೃಷ್ಣ ಸ್ಪಿರಿಚುವಲ್ ವರ್ಲ್ಡ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು, ವೇರಾಸ್ ಮಹಾವಿಷ್ಣು ಕ್ರಿಯೇಟ್ಸ್ ಮೆಟೀರಿಯಲ್ ವರ್ಲ್ಡ್, ಭೌತಿಕ ಲೋಕ. ಸ್ಪಿರಿಚುವಲ್ ಲೋಕ ಅಂದ್ರೆ ಆಧ್ಯಾತ್ಮಿಕ ಲೋಕ, ಈ ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಭೌತಿಕ ಲೋಕ. ಇದು ಡಿಫರೆನ್ಸ್ ಬಿಟ್ವೀನ್ ಕೃಷ್ಣ ಅಂಡ್ ವಿಷ್ಣು. ಹೆಚ್ಚಿನವರಿಗೆ ಭಾಗವತಮಲ್ಲಿ ಮೊದಲ ಸ್ಕಂದ 3ನೇ ಅಧ್ಯಾಯದಲ್ಲಿ ಇದು ಉಂಟು. ಇಲ್ಲ, ಈ 3 ಪುರುಷ ಅವತಾರಗಳ ಬಗ್ಗೆ ಎಲ್ಲ ಉಂಟು, ಅಲ್ಲಿ ಉಂಟು ಇದು. ಎಸ್, ದಿವ್ಯ. ದಿವ್ಯ ಅಂದ್ರೆ ಈಗ ಕೃಷ್ಣನ ಎಕ್ಸ್ಪಾನ್ಷನ್ ವಿಷ್ಣು, ಆದ್ರೆ ಅವನ ದಿವ್ಯತ್ವ ಉಂಟಂತೆ, ಡಿವಿನಿಟಿ. ಈಗ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿದ್ದಾನೆ, ಸೂಪರ್ ಸೋಲ್ ಕೃಷ್ಣ. ಗರ್ಭೋದಕಶಾಯ ವಿಷ್ಣು ಆಗಿದ್ದಾನೆ, ಗರ್ಭೋದಕಶಾಯ ವಿಷ್ಣು. He never becomes tainted by matter. ಯಾರು ಗರ್ಭೋದಕಶಾಯ ವಿಷ್ಣು.
ಅದಕ್ಕೆ ಅವನನ್ನು ದಿವ್ಯ ಅಂತ ಹೇಳುವಂಥದ್ದು. ಬ್ರಹ್ಮ ರುದ್ರಾದಿ ಮೋಹನಂ. ಈಗ ಬ್ರಹ್ಮ ಬಿವಿಲ್ಡರ್ ಆದ ಮೂಯಂತಿ ಬಿವಿಲ್ಡರ್. ನಿಮ್ಗೆಲ್ಲರಿಗೂ ಬ್ರಹ್ಮ ವಿಮೋಹನ ಲೀಲೆ ಎಲ್ಲರಿಗೂ ಗೊತ್ತುಂಟು. ಬ್ರಹ್ಮ ಅಂದ್ರೆ ಅಪಹರಿಸುವಂಥದ್ದು. ಕೃಷ್ಣನ ಫ್ರೆಂಡ್ಸ್ ಮತ್ತೆ ಕೃಷ್ಣನ ಈ ಕರುಗಳು ಇದನ್ನು ಅಪಹರಿಸ್ತಾನೆ. ಮತ್ತೆ ಕೃಷ್ಣ ಎಕ್ಸ್ಪಾಂಡ್ ಆಗ್ತಾನೆ. ಈಗ ಬ್ರಹ್ಮ ವಿಮೋಹನ ಲೀಲೆ ಅದರ ಸ್ಟಾರ್ಟಿಂಗ್ ಮತ್ತೆ ಎಂಡ್ ಅಲ್ಲಿ ಅದ್ರಲ್ಲಿ ಒಂದು ವಿಚಾರ ಉಂಟು. ಆ ವಿಚಾರ ಒಂದು ಶ್ಲೋಕ ಹೇಳ್ತೇನೆ. ಆ ಶ್ಲೋಕ ಎಂತ ಅಂದ್ರೆ, ನೌ ಮಿದ್ಯತೆ ಬ್ರವ ಪುಷೆ ತದಿದಂ ಬರ್ಹಯೆ ಗುಂಜಾವತಂ ಸ ಪರಿಪಿಚ್ಚಲ ಸನ್ಮುಖಾಯ ವನ್ಯಾಸ್ತ್ರಜೆ ಕರಳ ವೇತ್ರ ವಿಷಾದ ವೇಣು ಲಕ್ಷ್ಮ್ಯಾಸ್ತ್ರಿಯ ಮೃಡು ಪಶು ಪಾಂಗ ಜಯ. ಓಕೆ, ಅಲ್ಲಿ ಕೃಷ್ಣ ಇದರ ಅರ್ಥ ಎಂತ ಅಂದ್ರೆ, ಶ್ಲೋಕದ ಅರ್ಥ ದದಿಯೋನಂ, ಕೃಷ್ಣ ಕ್ಯಾರಿ ಮಾಡುವಂಥದ್ದು ಅಂದ್ರೆ ಅವನ ಕೈಯಲ್ಲಿ. ಅದೆಂತಂದ್ರೆ ಅವನ ಈ ಬೆರಳು ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ, ಈಗ ಅಂದ್ರೆ ನೀವೆಂತ ತಿನ್ನುವಾಗ, ಮಕ್ಕಳೆಲ್ಲ ತಿನ್ನುವಾಗ ಅದೆಲ್ಲ ಈಚೆಲ್ಲ ಬರ್ತದೆ ಬೆರಳಲ್ಲಿ. ಅದರಲ್ಲಿ ಸ್ವಲ್ಪ ಫ್ರೂಟ್ಸ್, ಸ್ವಲ್ಪ ಪಿಕ್ಕಲ್ ಮತ್ತೆ ಇರ್ತದೆ. ಮತ್ತೆ ಅವನ ಹತ್ರ ಬಫೆಲೋ ಆರ್ನ್ ಇರ್ತದೆ, ಮತ್ತೆ ಅವನ ಹತ್ರ ಫ್ರೂಟ್ ಇರ್ತದೆ ಅದರ ಇನ್ನೊಂದು ಸೈಡಲ್ಲಿ. ಮತ್ತೆ ನಿನ್ನ ಎಂತ ಹೇಳುವಂಥದ್ದು ಫೀಟ್, ಪಾದ, ಅದು ತುಂಬಾ ಸಾಫ್ಟ್ ಮತ್ತೆ ತುಂಬಾ ಟೆಂಡರ್ ಅಂದ್ರೆ ಮಕ್ಕಳಿಗೆಲ್ಲ ನೋಡಿ ಪಾದ ಎಲ್ಲ ತುಂಬಾ ಸಾಫ್ಟ್, ತುಂಬಾ ಅದು ಸಾಫ್ಟ್, ಅದಕ್ಕೆ ಟೆಂಡರ್ ಹೇಳುವಂಥದ್ದು. ಮೃದು ಪಾದೆ ಇಲ್ಲಿ ಬರ್ತದೆ, ಮೃದು ಪಾದೆ. ಮತ್ತೆ ಪಶು ಪಂಗ ಜಯ ಅಂದ್ರೆ ನೀನು ಈ ಸನ್ ಆಫ್ ಕವರ್ಡ್ ಬಾಯ್, ಸನ್ ಆಫ್ ಕವರ್ಡ್ ಮ್ಯಾನ್. ನಂದ ಮಹಾರಾಜಿಗೆ ತುಂಬಾ ಹಸುಗಳು ಕರುಗಳಿತ್ತು, ನೀನು ಅವರ ಮಗ ನಂದ, ಸನ್ ಆಫ್ ಕವರ್ಡ್ ಮ್ಯಾನ್ ನಂದ. ಮತ್ತೆ ನೀನು ಹುಡುಕ್ತಾ ಇದೀಯಾ, ಇನ್ನೋಸೆಂಟ್ಲಿ ಸರ್ಚಿಂಗ್ ಫಾರ್ ಯಾರಿಗೆ? ಕವರ್ಡ್ ಬಾಯ್ಸ್ ಅಂದ್ರೆ ಗೋಪಪಾಲಕರು ಮತ್ತೆ ಕರುಗಳು ಈ ಕಾಡಲ್ಲಿ ಹುಡುಕ್ತಾ ಇದ್ದಾನೆ. ಹಾಗಾಗಿ ಬ್ರಹ್ಮ ಇವ ಅಪಹರಿಸಿದ ಮೇಲೆ ಭಗವಂತ ಎಕ್ಸ್ಪಾಂಡ್ ಆಗುವಂಥದ್ದು. ಯಾರೆಲ್ಲ? ಈ ಕರುಗಳು ಮತ್ತೆ ಕೃಷ್ಣನ ಫ್ರೆಂಡ್ಸ್ ಗೋಪಬಾಲಕರು, ಅದ್ರಲ್ಲಿ ಎಕ್ಸ್ಪಾಂಡ್ ಆಗ್ತಾನೆ. ಮತ್ತೆ ಭಗವಂತ ಲೇಟರ್ ವಿಷ್ಣು ಫಾರ್ಮಿಗೆ ಎಕ್ಸ್ಪಾಂಡ್ ಆಗ್ತಾನೆ. ಮತ್ತೆ ಆ ವಿಷ್ಣು ಫಾರ್ಮಿಂದ ಎಲ್ಲ ಯೂನಿವರ್ಸಿಗೆ ಎಕ್ಸ್ಪಾಂಡ್ ಆಗ್ತಾನೆ. ಮತ್ತೆ ವೈಕುಂಠಕ್ಕೆ ಎಕ್ಸ್ಪಾಂಡ್ ಆಗ್ತಾನೆ. ಮತ್ತೆ ಇದೆಲ್ಲ ಎಕ್ಸ್ಪಾಂಡ್ ಆದ ಮೇಲೆ ನೋಡಿ ಅವ ನಿಲ್ತಾನೆ. ಅವನ ಲೆಫ್ಟ್ ಹ್ಯಾಂಡ್ ಅಲ್ಲಿ ದಹಿ ಬಾತ್, ಅದೇ ನಾ ಹೇಳಿದ ಪಿಕ್ಕಲ್, ದಹಿ ಬಾತ್ ಎಲ್ಲ ಅದನ್ನು ಇಟ್ಕೊಂಡು ಇಡ್ತಾ ಇದ್ದಾನೆ. ಹಾಗಾಗಿ ಬ್ರಹ್ಮ ಟೋಟಲಿ ಬಿಲ್ಡರ್ ಆಗಿದ್ದಾನೆ ನೋಡಿ. ಈಗ ನಿಮ್ಗೆ ಗೊತ್ತಾಯ್ತಲ್ಲ, ಹೇಗೆಂದ್ರೆ ಭಗವಂತ ಫಸ್ಟಿಗೆ ಹೇಗಿರ್ತಾನೆ, ಸಣ್ಣ ಮಗುವಾಗಿರ್ತಾನೆ, ಆ ಕೈಯಲ್ಲಿ ಪಿಕ್ಕಲ್ ದಹಿ ಬಾತೆಲ್ಲ ಹಿಡ್ಕೊಂಡು, ಮತ್ತೆ ಎಕ್ಸ್ಪಾಂಡ್ ಆಗ್ತಾನೆ ವಿಷ್ಣು ಫಾರ್ಮ್, ಮತ್ತೆ ಎಕ್ಸ್ಪಾಂಡ್ ಆಗ್ತಾನೆ ಯೂನಿವರ್ಸಿಗೆ,
ಮತ್ತೆ ಎಕ್ಸ್ಪಾಂಡ್ ಆಗ್ತಾನೆ ವೈಕುಂಠಕ್ಕೆ, ಮತ್ತೆ ಲಾಸ್ಟ್ಗೆ ವಾಪಸ್ ಹೇಗಿದ್ದಾನೆ ಹಾಗೆ ಆಗ್ತಾನೆ. ಇದನ್ನು ನೋಡಿ ಬ್ರಹ್ಮ ಟೋಟಲ್ ಆಶ್ಚರ್ಯಚಕಿತ ಆಗ್ತಾನೆ, ಬ್ಯೂಲ್ಡರ್ ಆಗ್ತಾನೆ. ಈಗ ಬ್ರಹ್ಮ ಟ್ರೈ ಮಾಡ್ತಾನೆ ಕೃಷ್ಣನನ್ನು ಬ್ಯೂಲ್ಡರ್ ಮಾಡಲಿಕ್ಕೆ. ಬಟ್ ಅವನೇ ಬ್ಯೂಲ್ಡರ್ ಆದ, ಅವ ಡಿಫೀಟ್ ಆದ. ಹಾಗಾಗಿ ಬ್ರಹ್ಮ ಹೋಗಿ ನೋಡುವಂಥದ್ದು ಒಂದು ಕೇವಲ್ ಇರ್ತಾರೆ, ಯಾರು ಕವರ್ಡ್ ಬಾಯ್ಸ್, ಅವ್ರು ಆಗಿರ್ತಾರೆ. ಬ್ರಹ್ಮ ಕೊಂಡೋಗ್ತಾನೆ, ಮತ್ತೆ ಇಲ್ಲಿ ಕೃಷ್ಣ ಎಕ್ಸ್ಪಾಂಡ್ ಆಗಿದ್ದಾನೆ ಎಲ್ಲ. ಈಗ ಅವನಿಗೆ ಇದು ರಿಯಲ್ ಅದು ಇಮ್ಯಾಜಿನರಿ ಯಾವುದು ಅವನಿಗೆ ಅರ್ಥ ಆಗ್ತಾ ಇಲ್ಲ. ಟೋಟಲ್ ಬಿವಿಲ್ಡರ್ ಆಗಿದ್ದಾನೆ, ಟೋಟಲ್ ಬಿವಿಲ್ಡರ್. ಈಗ ಪ್ರಭುಪಾದ ಹೇಳುವಂಥದ್ದು ಬ್ರಹ್ಮ ಈಸ್ ಆತ್ಮಭೂ, ಯಾಕೆಂದ್ರೆ ಕೃಷ್ಣನ ಮಗ, ಸನ್ ಆಫ್ ಸುಪ್ರೀಂ ಲಾರ್ಡ್, ದ ಫಸ್ಟ್ ಕ್ರಿಯೇಟೆಡ್ ಲಿವಿಂಗ್ ಎಂಟಿಟಿ, ಮೊದಲ ವ್ಯಕ್ತಿ ಜೀವಿ. ಅವ ಬಿವಿಲ್ಡರ್ ಆಗಿದ್ದಾನೆ, ಬ್ರಹ್ಮನೇ ಬಿವಿಲ್ಡರ್ ಆಗಿದ್ದಾನೆ. ಮತ್ತೆ ರುದ್ರ, ಏಕೆಂದ್ರೆ ಬಾಣಾಸುರ ಬಾಣಾಸುರನ ಕಥೆಯಲ್ಲಿ ರುದ್ರ ಕೂಡ ಬಿಲ್ಡರ್ ಆಗ್ತಾನೆ, ಬಾಣಾಸುರ ಸೋಲ್ತಾನೆ. ಹಾಗಾಗಿ ಬ್ರಹ್ಮ ರುದ್ರ ಇಬ್ಬರು ಕೂಡ ಬಿಲ್ಡರ್ ಆಗಿದ್ದಾರೆ. ಮತ್ತೆ ಆದಿ, ಬ್ರಹ್ಮ ರುದ್ರಾದಿ. ಆದಿ ಅಂದ್ರೆ ಬಲರಾಮ್, ಬಲರಾಮಾದಿ. ಈಗ ಬ್ರಹ್ಮ ವಿಮೋಹನ ಲೀಲೆದು ಮೊದಲ 1 ವರ್ಷ ಬ್ರಹ್ಮ ಈ ಬಲರಾಮನಿಗೆ ಗೊತ್ತಿಲ್ಲ ಅಂತೆ ಎಂತೆಲ್ಲ ಆಯ್ತಂತ. ಅಂದ್ರೆ ಬ್ರಹ್ಮ ಅಪರಿಸಿದ್ದು ಮತ್ತೆ ಕೃಷ್ಣ ಎಕ್ಸ್ಪಾಂಡ್ ಆದದ್ದು, ಇನ್ನೊಂದು ಫಾರ್ಮ್ ಅಲ್ಲೇ ಇದ್ದದ್ದು ಗೊತ್ತಿಲ್ಲ. ಬಲರಾಮನಿಗೆ ಗೊತ್ತಿಲ್ಲ. ಬಲರಾಮ್ ಸೆಕೆಂಡ್ ಎಕ್ಸ್ಪಾನ್ಷನ್ ಕೃಷ್ಣನ್. ಜಸ್ಟ್ ಆ ವರ್ಷದ ಲಾಸ್ಟ್ 5-6 ದಿವಸ ಇರುವಾಗ ಈ ಬಲರಾಮ್ ನೋಡುವಂಥದ್ದು ಎಂತ, ಈ ಕರುಗಳು, ಈ ಸಣ್ಣ ಹಸುಗಳು ಸಣ್ಣ ಕರುಗಳ ಹಿಂದೆ ಹೋಗುವಂಥದ್ದು, ಮತ್ತೆ ಅವರ ಎಕ್ಸೆಸ್ ಲವ್ ಅನ್ನು ತೋರಿಸ್ತಾರೆ ಮಕ್ಕಳಿಗೋಸ್ಕರ. ಆಗ ಅವನಿಗೆ ಎಸ್ ಇದೆಂತ ಆಗ್ತಾ ಉಂಟು ಬಲರಾಮ್. ಆಗ ಅವ ಕೃಷ್ಣನನ್ನು ಕರೆಯುವಂಥದ್ದು, ಅಣ್ಣ ನೀವೆಂತ ಮಾಡಿದ್ದೀರಾ, ಕೃಷ್ಣ ಹೇಳು ಎಂತ ನ್ಯೂಸ್. ಯಾಕೆಂದ್ರೆ ನಾನು ಮಹಾಮಾಯಿಂದ ಬಿಲ್ಡರ್ ಆಗುದಿಲ್ಲ. ಬಲರಾಮ್ ಕೃಷ್ಣನೇ, ಅವ ಮಹಾಮಾಯ ಅಲ್ಲ, ಯೋಗಮಾಯ ಇದರಲ್ಲಿ ಒಂದು. ಹಾಗೆ ಮಹಾಮಾಯದ ನಾನು ಬಿಲ್ಡರ್ ಆಗುದಿಲ್ಲ. ಯಾಕೆಂದ್ರೆ ಮಹಾಮಾಯ ಬರುವಂಥದ್ದು ಮಹಾವಿಷ್ಣು, ಮಹಾವಿಷ್ಣು ಸಂಕರ್ಷನಿಂದ ಬರುವಂಥದ್ದು, ಸಂಕರ್ಷಣ ನಾರಾಯಣನಿಂದ ಬರುವಂಥದ್ದು, ನಾರಾಯಣ ಬರುವಂಥದ್ದು ಬಲರಾಮನಿಂದ. ಹಾಗೆ ನಾನು ಮಹಾಮಾಯಿಂದ ಬಿಲ್ಡರ್ ಆಗುವುದಲ್ಲ, ನಿನ್ನ ಯೋಗಮಾಯ ಪೊಟೆನ್ಸಿ. ಇವ ಬಲರಾಮ್ ಬಿಲ್ಡರ್ ಆದದ್ದು ಯೋಗಮಾಯ ಪೊಟೆನ್ಸಿ. ಈಗ ನಾವೆಲ್ಲ ಬಿಲ್ಡರ್ ಆಗುವಂಥದ್ದು ಮಹಾಮಾಯ ಪೊಟೆನ್ಸಿ. ಮತ್ತೆ ಕೃಷ್ಣ ಎಕ್ಸ್ಪ್ಲೇನ್ ಮಾಡುವಂಥದ್ದು ಎಂತೆಲ್ಲ ಆಯ್ತಂತ. ಮತ್ತೆ ಬಲರಾಮನಿಗೆ ಅರ್ಥ ಆಗ್ತದೆ. ಈಗ ನಿಮ್ಮಲ್ಲಿ ಪ್ರಶ್ನೆ, ಎಸ್ ನಾನೊಂದು ಇನ್ನೂ ಕೂಡ ಸ್ವಲ್ಪ ಉಂಟು, ಒಂದು 10-15 ನಿಮಿಷ ತೆಗಿತೇನೆ. ಓಕೆ ಕ್ಲಾಸ್. ಈಗ ನಿಮ್ಮಲ್ಲಿ ಪ್ರಶ್ನೆ, ಯಾಕೆ ಬಲರಾಮನನ್ನು ಈ ಬಿಲ್ಡರ್ಮೆಂಟ್ಗೆ ಕೃಷ್ಣ ಹಾಕಿದ್ದಾನೆ? ಎಸ್, ಯಾರು ಹೇಳ್ತೀರಿ? ಬಲರಾಮನ್ನು ಯಾಕೆ
ಕೃಷ್ಣ ಬಿವಿಲ್ಡರ್ಮೆಂಟ್ಗೆ ಹಾಕಿದ್ದಾನೆ. ಎಸ್, ಅಂದ್ರೆ ಇಬ್ಬರಿಗೆ ಮಾತ್ರ ಅವಕಾಶ ಕೊಡ್ತೇನೆ, ಯಾಕೆಂದ್ರೆ ಸಮಯದ ಇದಿಲ್ಲ. ಎಸ್, ಹ್ಯಾಂಡ್ ರೈಸ್ ಯಾರು ಮಾಡ್ತೀರಿ ಇಬ್ಬರು, ಅವರಿಗೆ ಅವಕಾಶ ಕೊಡ್ತೇನೆ. ಎಸ್, ಹರೇ ಕೃಷ್ಣ. ಓಕೆ, ಓಪನ್ ಅನ್ಮ್ಯೂಟ್ ಮಾಡುವ. ಎಸ್, ಹೇಳಿ ಯಾರಾದ್ರೂ. ಎಸ್, ಯಾಕೆ ಬಲರಾಮನನ್ನು ಬಿವಿಲ್ಡರ್ಮೆಂಟ್ಗೆ ಹಾಕಿದ್ದಾನೆ ಕೃಷ್ಣ? ಎಸ್, ಹರೇ ಕೃಷ್ಣ. ಸಂಗೀತಮಯ ಕೃಷ್ಣಸ್ ಡಿಸೈರ್ ಅಂತ ಹಾಕಿದ್ರು. ಓಕೆ, ಎಸ್, ಹರೇ ಕೃಷ್ಣ. ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ, ಯಾರು ಹೇಳುವುದಿಲ್ಲ ಉತ್ತರ. ಓಕೆ, ಎಸ್, ಧನ್ಯವಾದಗಳು. ಓಕೆ, ಹಾಗೆ ಇದಕ್ಕೊಂದು ಕಾರಣ ಉಂಟು. ಈಗ ಬಲರಾಮನಿಗೆ ಗೊತ್ತಾದ್ರೆ ನಾನು ಹೀಗೆ ಮಾಡಿದ್ದೇನೆ ಅಂತ, ಹಾಗೆ ಅವನಿಗೆ ಈ ವಿಲ್ ಫೀಲ್ ಡೀಪ್ಲಿ ಸಪರೇಷನ್. ಯಾರೊಟ್ಟಿಗೆ? ಶ್ರೀಧಾಮ, ಸುಧಾಮ, ಮಧುಮಂಗಳ, ಇದೆಲ್ಲ ಕವರ್ಡ್ ಫ್ರೆಂಡ್ಸ್. ಹಾಗಾಗಿ ಬಲರಾಮನಿಗೆ ಆ ಸಪರೇಷನ್ ಫೀಲ್ ಆಗ್ತದೆ. ಅದಕ್ಕೆ ಹೇಳಿಲ್ಲ. ಹಾಗಾಗಿ ಕೃಷ್ಣ ಎಂತ ಮಾಡುವಂತಂದ್ರೆ ಅವನನ್ನು ಯೋಗಮಾಯದಲ್ಲಿ ಇಡುವಂಥದ್ದು. ಅವನಿಗೂ ಗೊತ್ತಾಗುದಿಲ್ಲ, ಬಲರಾಮನಿಗೂ ಕೂಡ ಗೊತ್ತಾಗುದಿಲ್ಲ. ಈಗ ನಮಗೆ ಒಂದು ಪ್ರಶ್ನೆ ಬರ್ಬೋದು, ಎಂತ ಅಂದ್ರೆ, ಮತ್ತೆ ಕೃಷ್ಣ ಎಂತ ಮಿಸ್ ಮಾಡುದಿಲ್ವಾ ಅಂತ ಅವನ ಫ್ರೆಂಡ್ಸ್ ಶ್ರೀಧಾಮ, ಸುಧಾಮ, ಮಧುಮಂಗಳ, ಅವರನ್ನು ಮಿಸ್ ಮಾಡುದಿಲ್ವಾ? ಎಸ್, ಇದಕ್ಕೆ ಎಂತ ಹೇಳ್ತೀರಿ? ಒಂದ್ ನಿಮಿಷ. ಎಸ್, ಹರೇ ಕೃಷ್ಣ. ಇದಕ್ಕೆ ಎಂತ ಹೇಳ್ತೀರಿ? ಇಲ್ಲ ಗುರುಜಿ, ಮಿಸ್ ಮಾಡಲ್ಲ. ಅವರು ಯಾಕೆ ಮಿಸ್ ಮಾಡುದಿಲ್ಲ? ಯಾಕೆ? ಅವನಲ್ಲೇ ಇರ್ತಾರಲ್ಲ ಎಲ್ಲ ಫ್ರೆಂಡ್ಸ್ ಇದ್ದಾರೆ. ಯಾಕೆಂದ್ರೆ ಅವ ಎಕ್ಸ್ಪಾಂಡ್ ಆಗ್ತಾನೆ. ಅವ ಮಿಸ್ ಮಾಡುದಿಲ್ಲ, ಯಾಕಂದ್ರೆ ಅವ ಎಕ್ಸ್ಪಾಂಡ್ ಆಗಿದ್ದಾನೆ. ಮತ್ತೆ ಅವ ಹೇಗೆ ಅಂದ್ರೆ ಎಕ್ಸ್ಪಾಂಡ್ ಆಗಿದೆ ಅಂದ್ರೆ, ಅಲ್ಲಿ ನೋಡಿ, ಈಗ ಒರಿಜಿನಲ್ ಫಾರ್ಮ್ಸ್ ಅನ್ನು ಒಂದು ಕಡೆ ಇಟ್ಟಿದ್ದಾನೆ ಕೃಷ್ಣ. ಬ್ರಹ್ಮ ಅಪಹರಿಸಿಕೊಂಡು ಹೋಗಿದ್ದಾನೆ ಒಂದು ಕಡೆ, ಇನ್ನೊಂದು ಕಡೆ ಇಟ್ಟಿದ್ದಾನೆ, ಮತ್ತೆ ಇನ್ನೊಂದು ಎಕ್ಸ್ಪಾಂಡ್ ಆಗಿದ್ದಾನೆ. ಕೃಷ್ಣನಲ್ಲಿ ಅಲ್ಲಿ ವೃಂದಾವನದಲ್ಲಿ ಇರೋದೆಲ್ಲ ಎಕ್ಸ್ಪಾಂಡ್ ಆಗಿದ್ದಾನೆ. ಕೃಷ್ಣನ ಎಕ್ಸ್ಪಾಂಡ್ ಆದ ಕರುಗಳಾಗೆ, ಹಸುಗಳಾಗೆ, ಮತ್ತೆ ಕವರ್ಡ್ ಬಾಯ್ಸ್ ಎಕ್ಸ್ಪಾಂಡ್ ಆದದ್ದು ಅದು ಕೃಷ್ಣನೇ. ಈಗ ಒರಿಜಿನಲ್ ಫಾರ್ಮ್ಸ್ ಅನ್ನು ಸಪರೇಟ್ ಆಗಿ ಇಟ್ಟಿದ್ದಾನೆ, ಅಲ್ಲಿ ಕೃಷ್ಣ ಹೋಗಿ ಎಕ್ಸ್ಪಾಂಡ್ ಆಗಿ ಅವರೊಟ್ಟಿಗೆ ಇದ್ದಾನೆ. ಎಸ್, ತಿಳಿದ ಎಲ್ಲರಿಗೂ? ಒಟ್ಟಿಗೆ 3 ಆಯ್ತು, ತಿಳಿತಾ? ಬ್ರಹ್ಮ ಒಂದು ಅಪಹರಿಸುವಂಥದ್ದು, ಕೃಷ್ಣ ಎಕ್ಸ್ಪಾಂಡ್ ಆಗುವಂಥದ್ದು, ಮತ್ತೆ ಒಂದು ನಿಜದ ಒರಿಜಿನಲ್ ಫಾರ್ಮ್ಸ್ ಅನ್ನು ಸಪರೇಟ್ ಆಗಿ ಇಟ್ಟಿದ್ದಾನೆ, ಅಲ್ಲಿ ಕೃಷ್ಣ ಎಕ್ಸ್ಪಾಂಡ್ ಆಗಿ ಅವರೊಟ್ಟಿಗೆ ಇರ್ತಾನೆ. ತಿಳಿತಾ ಎಲ್ಲರಿಗೂ? ಪ್ರಭುಜಿ, ಹಾಗಾದ್ರೆ ಬ್ರಹ್ಮ ತಕೊಂಡೋಗಿರೋದು ಅದು ಯಾವ ಫಾರ್ಮ್ಸ್? ಎಲ್ಲ ಕರುಗಳು ಬ್ರಹ್ಮ ಅಲ್ಲ, ಬ್ರಹ್ಮ ಕರ್ಕೊಂಡು ಹೋಗ್ತಾನೆ. ಈಗ ಒರಿಜಿನಲ್ ಫಾರ್ಮ್ಸ್ ಇಲ್ಲಿ ಇರ್ತದೆ, ಅದು ಇನ್ನೊಂದು ಎಂತ ಹೇಳುವಂಥದ್ದು, ಕೃಷ್ಣನಿಗೆ ಎಷ್ಟು ಕೂಡ ಎಕ್ಸ್ಪಾಂಡ್ ಮಾಡ್ಬೋದು. ಕೃಷ್ಣ ಪ್ರಭುಜಿ, ಕೃಷ್ಣ ಒರಿಜಿನಲ್ ಫಾರ್ಮ್ಸ್ ಬ್ರಹ್ಮ ತಗೊಂಡು ಹೋದ್ಮೇಲೆ ಮತ್ತೊಂದು ಒರಿಜಿನಲ್ ಫಾರ್ಮ್ಸ್ ಮಾಡಿದ, ಮತ್ತೊಂದು ಡೂಪ್ಲಿಕೇಟ್ ಆನ್ ಎಕ್ಸ್ಪೆನ್ಷನ್ ಅದ, ಆ ತರನ? ಹೌದೌದು, ಇನ್ನೊಂದು ಎಕ್ಸ್ಪೆನ್ಷನ್ ನೋಡಿ. ಎಲ್ಲ ಅಂದ್ರೆ ಯಾವ್ದು ಡೂಪ್ಲಿಕೇಟ್ ಅಲ್ಲ, ಕೃಷ್ಣಂದೆಲ್ಲ ಒರಿಜಿನಲ್. ಸಾರಿ ಪ್ರಭುಜಿ, ಒರಿಜಿನಲ್ ಆದ್ರೆ ಮತ್ತೊಂದು ಅಂದ್ರೆ ಕೃಷ್ಣ ಮಾಡ್ತಾ ಇರ್ತಾನೆ. ಕೃಷ್ಣ ಅಂದ್ರೆ ಆ ರೀತಿ ಮಾಡ್ತಾ ಇರ್ತಾನೆ. ಕೃಷ್ಣನಿಗೆ ಮಾಡ್ಬೋದು, 10 ಕೂಡ ಮಾಡ್ಬೋದು, 100 ಕೂಡ ಮಾಡ್ಬೋದು, 1000 ಕೋಟಿ ಎಷ್ಟು ಕೂಡ ಮಾಡ್ಬೋದು. ಎಸ್, ಹಾಗೆ ಒಂದು ಸೆಟ್ ಒರಿಜಿನಲ್ ಮಾಡಿದಾನೆ, ತಾನು ಮತ್ತೆ ಎಕ್ಸ್ಪೆನ್ಷನ್ ಆಗಿದೆ. ಓಕೆ, ಧನ್ಯವಾದ. ಹಾಗೆ ಇದನ್ನ ತಿಳಿರಿ. ಇದು ಹೆಚ್ಚಿನವ್ರು ಹೇಳ್ತಾರೆ, ಬಲರಾಮ್ ಮಿಸ್ ಆದ, ಕೃಷ್ಣ ಮಿಸ್. ಕೃಷ್ಣ ಈ ರೀತಿ ಮಾಡ್ತಾನೆ. ಕೃಷ್ಣ ಅಂದ್ರೆ ತುಂಬಾ ಟ್ರಿಕಿ ಅವ. ಹಾಗೆ ಆ ಪಾಸ್ಟ್ ಟೈಮ್ಸ್ ಅಲ್ಲಿ ಬಲರಾಮ್ ಇರ್ಲಿಲ್ಲ. ಇನ್ನೊಂದು ಇದರಲ್ಲಿ ಇಲ್ಲಿ ಇದ್ದ, ಈ ಪಾಸ್ಟ್ ಟೈಮ್ ಅಲ್ಲಿ. ಎಲ್ಲಿ? ಬ್ರಹ್ಮ ಕೊಂಡೋದ ಪಾಸ್ಟ್ ಟೈಮ್ ಅಲ್ಲಿ ಇಲ್ಲ, ಕೃಷ್ಣ ಅಲ್ಲಿ ವೃಂದಾವನದಲ್ಲಿದ್ದ ಪಾಸ್ಟ್ ಟೈಮ್ ಅಲ್ಲಿ ಇನ್ನೊಂದು ಆ ಪಾಸ್ಟ್ ಟೈಮ್ಸ್ ಅಲ್ಲಿ ಅವ ಇರಲಿಲ್ಲ. ಹಾಗೆ ಅವ ಎಕ್ಸ್ಪಾಂಡ್ ಆಗ್ಲಿಲ್ಲ. ಹಾಗೆ ಆದಿ ಬ್ರಹ್ಮ, ರುದ್ರ, ಆದಿ. ಹಾಗೆ ಬ್ರಹ್ಮ ಕೂಡ ಬಿವಿಲ್ಡರ್ ಆಗಿದ್ದಾನೆ, ರುದ್ರ ಕೂಡ ಬಿವಿಲ್ಡರ್ ಆಗಿದ್ದಾನೆ, ಮತ್ತೆ ಆದಿ ಅಂದ್ರೆ ಬಲರಾಮ ಕೂಡ ಬಿವಿಲ್ಡರ್ ಆಗಿದ್ದಾನೆ.
ಎಸ್. ಮತ್ತೆ ಕೃಷ್ಣ ಪ್ರಾಮಿಸ್ ಮಾಡುವಂಥದ್ದು ಎಂತ, ನಾನು ಭಕ್ತರನ್ನು ಪ್ರೊಟೆಕ್ಟ್ ಮಾಡ್ತೇನೆ ಅಂತ. ಈಗ ಇದಕ್ಕೆ ಉದಾಹರಣೆ ಸಂದೀಪಿನಿ ಮುನಿ. ಈಗ ಸಂದೀಪಿನಿ ಮುನಿ ಕೃಷ್ಣ ಬಲರಾಮನನ್ನು ಅಪ್ರೋಚ್ ಮಾಡುವಂಥದ್ದು ಅವಂತಿಯಲ್ಲಿ. ಹಾಗಾಗಿ ಎಂತ ದಕ್ಷಿಣ ಕೊಡ್ಬೇಕಂತ ಕೇಳುವಂತ ಸಂದೀಪಿನಿ ಮುನಿಗೆ ಕೃಷ್ಣ ಬಲರಾಮ. ಅದಕ್ಕೆ ಸಂದೀಪಿನಿ ಮುನಿ ಯೋಚನೆ ಮಾಡುವಂಥದ್ದು, ನಾನು ಎಂತ ಕೇಳ್ಬಹುದು, ಇವರು ದೇವತಾ ಪರಮಪುರುಷ ಇಬ್ಬರು ಕೂಡ, ನಾನು ಎಂತ ಕೇಳ್ಬಹುದು. ಮತ್ತೆ ಅದು ಕೂಡ ಅವನ ಹೆಂಡತಿಯನ್ನು ಕನ್ಸಲ್ಟ್ ಮಾಡ್ತಾನೆ, ವೈಫನ್ನು. ಯಾಕೆಂದ್ರೆ ಬೆಟರ್ ಡಿಸಿಷನ್ ಬೇಕಿದ್ರೆ ವೈಫನ್ನು ಕನ್ಸಲ್ಟ್ ಮಾಡುವಂತ ಸಂದೀಪಿನಿಗೆ ಆಗ್ತದೆ. ಹಾಗೆ ವೈಫನ್ನು ಕನ್ಸಲ್ಟ್ ಮಾಡುವಂತ. ಆಗ ಅವಳು ಹೇಳುವಂಥದ್ದು, ಸಂದೀಪಿನಿ ಮುನಿಯ ಸತ್ತ ಮಕ್ಕಳು, ಡೆಡ್ ಸನ್ಸ್, ಅದನ್ನು ಕೇಳಲಿಕ್ಕೆ ಹೇಳ್ತಾಳೆ. ಹಾಗಾಗಿ ನಾವು ಯಾವುದು ಕೂಡ ಸಣ್ಣದನ್ನು ಕೇಳಬಾರ್ದಂದ್ರೆ, ವೆನ್ ಯು ಆರ್ ಆಸ್ಕಿಂಗ್ ಯು ಶುಡ್ ಆಸ್ಕ್ ಬಿಗ್. ಅಂದ್ರೆ ವಿಚ್ ನೋಬಡಿ ಕ್ಯಾನ್ ಡೂ, ಯಾರು ಮಾಡ್ಲಿಕ್ಕೆ ಆಗದನ್ನು ನಾವು ಕೃಷ್ಣ ಅಂತ ಕೇಳ್ಬೇಕಂತ. ಸಂದೀಪಿನಿ ನೋಡಿ ತುಂಬಾ ಇಂಟೆಲಿಜೆಂಟ್. ಹಾಗಾಗಿ ಇದನ್ನು ಸತ್ತ ಮಗುವನ್ನು ಯಾರಿಗೆ ತರಲಿಕ್ಕೆ ಆಗುದು, ಕೃಷ್ಣನಿಗೆ ಮಾತ್ರ ಆಗುವಂಥದ್ದು. ಹಾಗೆ ಸಂದೀಪಿನಿ ಹೇಳುವಂಥದ್ದು ಕೃಷ್ಣ ಹತ್ರ, ಇಟ್ ವಿಲ್ ಬಿ ನೈಸ್ ಇಫ್ ಯು ಬ್ರಿಂಗ್ ಮೈ ಚೈಲ್ಡ್. ಹಾಗೆ ಕೃಷ್ಣ ಹೋಗುವಂಥದ್ದು, ಡೈರೆಕ್ಟಿವ್ ಹೋಗುವಂಥದ್ದು ಎಲ್ಲಿಗೆ, ಇದಕ್ಕೆ ಹೋಗ್ತಾನೆ. ನರಕಕ್ಕೆ ಹೋಗಿ ಅಲ್ಲಿ ಕಾನ್ಸ್ ಬ್ಲೋ ಮಾಡ್ತಾನೆ. ಮತ್ತೆ ಯಮರಾಜ್ ಬರ್ತಾನೆ. ಯಮರಾಜ್ ಬಂದು ಆ ಮಗುವನ್ನು ಕೃಷ್ಣನಿಗೆ ಕೊಡ್ತಾನೆ. ನೋಡಿ, ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಇಮಿಡಿಯೇಟ್ ಕೊಡ್ತಾನೆ. ಈಗ ಕೃಷ್ಣ ಯಮಲೋಕಕ್ಕೆ ಹೋಗುವಾಗ ಕೃಷ್ಣ ಯಮರಾಜ ಹತ್ರ ಹೇಳುವಂಥದ್ದು, ಅಂದ್ರೆ ಆ ಹುಡುಗಂದು ಸ್ವಲ್ಪ ಸಿನ್ಫುಲ್ ಇತ್ತು, ಅಕೌಂಟ್ ಇತ್ತು. ಕೃಷ್ಣ ಹೇಳುವಂಥದ್ದು, ಇಟ್ ಈಸ್ ಮೈ ಅಡಿಕ್ಟ್. ಅವನ ಎಲ್ಲ ಸಿನ್ಫುಲ್ ರಿಯಾಕ್ಷನ್ ಕ್ಲೀನ್ ಆಗ್ಬೇಕು ಎಲ್ಲ. ಮೈ ಅಡಿಕ್ಟ್ ಅಂದ್ರೆ ಜಾಬ್ ಇಸ್ ಡನ್. ನಾನು ಹೇಳಿದ್ಮೇಲೆ ಆಯ್ತದು, ನಾನು ಹೇಳಿದ್ಮೇಲೆ ಆಯ್ತದು. ಯಾಕೆಂದ್ರೆ ಕೃಷ್ಣ ಬಾಸ್. ಮತ್ತೆ ಯಮರಾಜ ಆಫರ್ ಮಾಡ್ತಾನೆ ಒಬಿಸಿಯನ್ಸ್. ನೋಡಿ, ಕೃಷ್ಣ ಹೇಳಿದ್ಮೇಲೆ ಆಯ್ತದು. ಅವನ್ ಎಷ್ಟೇ ಪಾಪ ಇರಲಿ, ಕೃಷ್ಣ ಹೇಳಿದ್ಮೇಲೆ ಆಯ್ತು. ಅದಕ್ಕೆ ನಾವು ಕೃಷ್ಣನಿಗೆ ಶರಣಾಗತಿ ಆಗ್ಬೇಕು. ನಿಮ್ದು ಎಷ್ಟೇ ಪಾಪ ಇದ್ರು ಕೂಡ ಕೃಷ್ಣ ನಾನ್ ನೋಡ್ತೇನೆ ಅಂತ ಹೇಳಿದ್ರೆ, ಹಮ್ ತಾಮ್ ಸರೋ ಪಾಪ ಎಬ್ಬಿಯೋ, ನಾನು ನೋಡ್ತೇನೆ ನಿನ್ನೆಲ್ಲ ಪಾಪವನ್ನು ಬಿಡುಗಡೆ ಮಾಡ್ತೇನೆ. ಎಸ್. ಈಗ ಓಕೆ, ಲಾಸ್ಟ್ ಒಂದು ಹೇಳಿ ನಾನು ಅಲ್ಲಿ ಮುಗಿಸ್ತೇನೆ. ಓಕೆ, ಕೃಷ್ಣ ಭಕ್ತಿಯಲ್ಲಿ ಯಾವುದು ಇನ್ಆಸ್ಪಿಷಿಯಸ್ ಇಲ್ಲ ಅಂತ, ಎಲ್ಲವೂ ಆಸ್ಪಿಷಿಯಸ್. ಈಗ ಹತ ಕರಿ ಗತಿ ದಯಕ. ಹತ ಅಂದ್ರೆ ಕೊಲ್ಲುವಂಥದ್ದು, ಹರಿ ಅಂದ್ರೆ ಎನಿಮಿ, ಗತಿದಾಯಕ. ಗತಿದಾಯಕ ಅಂದ್ರೆ when he kills enemies. hata hari gatidayaka. Yes. ಈಗ ಒಂದು ರಘುನಾಥದಾಸ್ ಗೋಸ್ವಾಮಿಯ ಒಂದು ಪಾಯಿಂಟ್ ಅನ್ನು ಹೇಳ್ತೇನೆ, ಅದನ್ನು ಹೇಳಿ ನಾನು ಮತ್ತೆ ಅಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಸಮಯ ಆಯ್ತು. ಓಕೆ, ಈಗ ರಘುನಾಥದಾಸ್ ಗೋಸ್ವಾಮಿ ಗೋವರ್ಧನದಲ್ಲಿ ಇದ್ದದ್ದು.
ನಿಮ್ಗೆಲ್ಲರಿಗೂ ಗೊತ್ತುಂಟು. ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಚೈತನ್ಯ ಚರಿತಾಮೃತ ರಘುನಾಥ್ ಗೋಸ್ವಾಮಿ ಹೇಳಿದ ಮೇಲೆ ಅಂದ್ರೆ ಅವ್ರು ಬರೆಯುವಂಥದ್ದು. ಹಾಗೆ ಅದು ಕೂಡ ರಾಧಕುಂಡಲ್ಲಿ. ಈಗ ರಘುನಾಥ್ ಗೋಸ್ವಾಮಿ ಹೇಳುವಂಥದ್ದು, ಏಕೆಂದ್ರೆ ಗೋವರ್ಧನದಲ್ಲಿ ರಾಧಕೊಂಡಿರುವಂಥದ್ದು. ಈಗ ಗೋವರ್ಧನಲ್ಲಿ ಕೃಷ್ಣ ಒಬ್ಬನೇ ಇದ್ದಾನೆ, ಸ್ಟ್ಯಾಂಡಿಂಗ್ ಎಲೋನ್. ಈಗ ಅವನನ್ನು ಕರೀತಾನೆ, ನಾನು ಹೋಗುವುದಿಲ್ಲ ಅಲ್ಲಿ. ರಘುನಾಥ್ ದಾಸ್ ಗೋಸ್ವಾಮಿ ಹೇಳುವಂತ ಕೃಷ್ಣ ಕರೀತಾ ಇದ್ದ, ಅವನೊಬ್ಬನೇ ಇದ್ದಾನೆ, ನಾನು ಹೋಗುವುದಿಲ್ಲ ಅಂತ. ಆದ್ರೆ ಕೃಷ್ಣ ಮತ್ತೆ ರಾಧಾರಾಣಿ ಇಬ್ಬರಿರುವಾಗ ಅವರು ನನ್ನನ್ನು ಕರೆಯದಿದ್ರು ಕೂಡ ನಾನು ಹೋಗ್ತೇನೆ, ಕರೆಯದಿದ್ರು ಕೂಡ ನಾನು ಹೋಗ್ತೇನೆ. ಈಗ ಇದನ್ನು ಕೇಳಿ ನನಗೆ ತುಂಬಾ ವಿಚಿತ್ರ ಆಯ್ತು. ಎಂತ ಡಿಫ್ರೆನ್ಸ್ ಇದರಲ್ಲಿ? ಈಗ ಎಂತಂದ್ರೆ ಕೃಷ್ಣ ತುಂಬಾ ಟ್ರಿಕ್ಕಿ. ಈಗ ಕೃಷ್ಣ ನಿಮ್ಮನ್ನು ಕರೆದ್ರೆ ನೀವು ಹೋಗುವಾಗ ಕೃಷ್ಣ ಎಂತ ಮಾಡ್ತಾನೆ, ಅಲ್ಲಿ ಡಿಸಪೇರ್ ಆಗ್ತಾನೆ. ಆದ್ರೆ ಕೃಷ್ಣ ರಾಧಾರಾಣಿಯೊಟ್ಟಿಗೆ ಇರುವಾಗ ಕೃಷ್ಣ ಅಲ್ಲಿಂದ ಹೋಗುವುದಿಲ್ಲ ಅಂತೆ. ಅಂದ್ರೆ ವಿತ್ ರಾಧಾರಾಣಿ ಯು ವಿಲ್ ಗೆಟ್ ಕೃಷ್ಣ, ವಿಲ್ ಗೆಟ್ ಕೃಷ್ಣ. ಹಾಗೆ ಇವತ್ತು ರಾಧಾಷ್ಟಮಿ ನೋಡಿ, ತುಂಬಾ ಹೇಳಲಿಕ್ಕೆ ಇತ್ತು, ಆದ್ರೆ ಸಮಯ ಇದಾದ ಕಾರಣ ನಾನು ನಿಲ್ಲಿಸ್ತಾ ಇದ್ದೇನೆ. ಹಾಗೆ ರಾಧಾಷ್ಟಮಿ ದಿವಸ, ಯಾಕೆಂದ್ರೆ ಕೃಷ್ಣನ್ನು ಕೊಡುವಂಥದ್ದು ರಾಧಾರಾಣಿಯ ಪಾಕೆಟ್ ಅಲ್ಲಿ ಕೃಷ್ಣ ಇದ್ದಾನೆ. ಹಾಗೆ ನಿಮ್ಗೆ ಕೃಷ್ಣ ಬೇಕಿದ್ರೆ ಯು ಹ್ಯಾವ್ ಟು ಅಪ್ರೋಚ್ ಥ್ರೂ ರಾಧಾರಾಣಿ ಅಂತ ಹೇಳ್ತಾ ನನ್ನ ಇವತ್ತಿನ ಕ್ಲಾಸ್ ಅನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಲ ಪ್ರಭುಪಾದ್ ಕಿ ಜೈ, ರಾಧಾಷ್ಟಮಿ ಮಹೋತ್ಸವ ಕಿ ಜೈ. ಎಲ್ಲರೂ ಸಂಜೆ ಆನ್ಲೈನ್ಗೆ ಬನ್ನಿ, ಮತ್ತೆ ಇಲ್ಲಿ ಮಂಗಳೂರಲ್ಲಿ ಇರುವವರು ಬರ್ಬೋದು. ಎಸ್ ಹರೇ ಕೃಷ್ಣ, ಎಸ್ ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು.